ಇವತ್ತಿನ ಸಭೆಗೆ ನೋಡಿದ್ರೆ ನಾನೇ ಆ್ಯಕ್ಚುಲಾಗಿ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಸ್ವಲ್ಪ ಉಪೇಕ್ಷೆ ಮಾಡಿದ್ದೆ. ಹಿಂದಿನ ಸಭೆಗಳದ್ದು ಅನುಭವದ ಪ್ರಕಾರ ಒಂದು 12-25 ಜನ ಅಷ್ಟು ಸೇರ್ತಾಯಿದ್ರು. 3 ದಿವಸ ನಾನು ಪ್ರಿಪೇರ್ ಮಾಡಿ ಬರ್ತಾಯಿದ್ದೆ ವಿಷಯಗಳು ತಿಳಿಸ್ಬೇಕು ಅಂತ. ಇವತ್ತು ಈ ಮೀಟಿಂಗ್ಗೋಸ್ಕರ ಭಾಳ ಕ್ಯಾಶುಯಲ್ ಆಗಿ ಬಂದೆ. ಆದರೆ ಇಲ್ಲಿ ನೋಡಿದ್ರೆ ನನಗೆ ಒಂಥರ ಈ ವೇದಿಕೆಯಲ್ಲಿ ನಾನು ಎಲ್ಲ ವಿಷಯ ತಲುಪಿಸ್ತೀನೋ ಇಲ್ವೋ ಅಂತ ನನಗೆ ಅನುಮಾನ ಆಗ್ತಾಯಿದೆ. ಆದರೂ ಎಲ್ಲ ಗುರುಗಳಿಗೆ, ಅನ್ನದಾತರಿಗೆ ಭಾಳ ಶಿಸ್ತಿನಿಂದ ಇದನ್ನು ಈ ಸಮಾರಂಭನ ವ್ಯವಸ್ಥೆ ಮಾಡಿರೋ ಎಲ್ಲ ವ್ಯವಸ್ಥಾಪಕರಿಗೆ ನಮಸ್ಕಾರ, ವಂದನೆ ತರಿಸಿ ನನ್ನ ವಿಷಯಗಳು ಮಂಡನೆ ಮಾಡಲಿಕ್ಕೆ ನಾನು ಶುರು ಮಾಡಿದೆ. ಇದು ಕಾಳುಮೆಣಸು ನಮ್ಮ ಆಸ್ತಿ. ಅದರ ವೈವಿಧ್ಯತೆ ಪಶ್ಚಿಮ ಘಟ್ಟದಲ್ಲಿ, 100ಕ್ಕೂ ಹೆಚ್ಚು ತಳಿ ಕೇರಳದಲ್ಲಿ, 23ಕ್ಕೂ ಹೆಚ್ಚು ತಳಿ ಕರ್ನಾಟಕದಲ್ಲಿ, ಹಾಗೆಯೇ ಈಗ ವಿವಿಧ ಸಂಶೋಧನಾ ಸಂಸ್ಥೆಗಳು ಮತ್ತು ಜಾಣ ರೈತರು ಗುರುತಿಸಿದ ಕೆಲವು ತಳಿಗಳು ಸೇರಿದ ಹಾಗೆಯೇ ಸುಮಾರು 27 ಅಷ್ಟು ವೆರೈಟಿಗಳು ಈಗ ಇದೆ. ಆದರೆ ಎಲ್ಲ ಕಡೆಯೂ ಕೂಡ ಹೆಚ್ಚು ಪ್ರಚಲಿತವಾಗಿರೋದು ಎಲ್ಲ ತೋಟದಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿರೋ ಅಂಥ ವೆರೈಟಿ ಅಂತಂದರೆ ಪನ್ನೀರ್ 1. ಮತ್ತು ಇತ್ತೀಚೆಗೆ ಕೆಲವೊಂದು ವೆರೈಟಿಗಳು ಅದು ಡೆವಲಪ್ ಆಗ್ತಾ ಇದೆ. ಕೇರಳದಲ್ಲಂತೂ ಕೆಲವು ಬೆಳೆಗಾರನ್ನೇ ಗುರುತಿಸಿ ಮಾಡಿರೋ ಅಂಥ ಕೆಲವು ವೆರೈಟಿಗಳು, ಕುಂಭಕರ ಅಂತ ಒಂದು ಕರಿಮಂಡಲದಿಂದ ಅಭಿವೃದ್ಧಿಪಡಿಸಿದ ಒಂದು ತಳಿ, ಅದಂತೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಅದನ್ನು ಉತ್ಪತ್ತಿ ಮಾಡಿ ಎಲ್ಲ ಕಡೆಯೂ ಹೋಗ್ತಾ ಇದೆ. ಈ ಪದಾರ್ಥ ನಾವು ಕಂಡಾಗೆ ಈಗ ಇಲ್ಲಿ ಅಧ್ಯಕ್ಷರು ಪ್ರಸ್ತಾಪ ಮಾಡಿದ್ರು, ನಮಗೆ ಸಾಗರ ಉತ್ತರ ಕನ್ನಡದ ಬಿಂದ ಕಾಳುಮೆಣಸಲ್ಲಿ ಒಳ್ಳೆ ಚೆನ್ನಾಗಿ ಕಲರ್ ಇತ್ತು, ಒಳ್ಳೆ ಕ್ವಾಲಿಟಿ ಇತ್ತು ಅಂತ ಪ್ರಸ್ತಾಪ ಮಾಡಿದ್ರು. ಖಂಡಿತ ಸತ್ಯ. ಸುಮಾರು ಶತಮಾನ ಹಿಂದೆ ಸರ್ ಫ್ರಾನ್ಸಿಸ್ ಬುಕಾನನ್ ಅಂದ್ಬಿಟ್ಟು ಅವ್ರ ಬುಕ್ಕದಲ್ಲೇ ಅದು ಉಲ್ಲೇಖ ಆಗಿದೆ. ಆ ಸಾಗರ ಪ್ರಾಂತದ ಕಾಳುಮೆಣಸು ಅತಿ ಉತ್ಕೃಷ್ಟ ಗುಣದ್ದು ಅಂತ ಅಂದ್ಬಿಟ್ಟು ಅದು ಮುಖ್ಯವಾಗಿ ಅಲ್ಲಿ ಬೆಳೀತಾ ಇದ್ದ ಆಗಿನ ಟೈಮ್ನಲ್ಲಿ ಮಲ್ಲಿಸರದಲ್ಲಿ ಕರಿಮಲ್ಲಿಸರ, ಬಿಳಿ ಮಲ್ಲಿಸರ ಮತ್ತು ಸುಮಾರು ಅಲ್ಲಿ ತಿರುಪಾಕೆರೆ ಮತ್ತು ದೊಡ್ಡಿಗ, ಕೊಡಗುಗೆರೆ, ಹೀಗೆ ಸುಮಾರು ತಳಿಗಳು ಅಲ್ಲಿ ಕೂಡ ಇತ್ತು. ಇದು ಮಾಂಸಾಹಾರಿಗಳಾಗಲಿ ಶಾಕಾಹಾರಿಗಳಾಗಲಿ ಎಲ್ಲೂ ಕೂಡ ಎಲ್ಲ ಸದಾಕಾಲ ಉಪಯೋಗಿಸೋ ಅಂಥ ಒಂದು ಬೆಳೆ. ಇಂಟರ್ನ್ಯಾಷನಲ್ಲಿ ಎಲ್ಲ ಅಂತಾರಾಷ್ಟ್ರೀಯವಾಗಿ ಭಾಳಷ್ಟು ಬೇಡಿಕೆಯಲ್ಲಿರೋ ಅಂಥ ಒಂದು ಪದಾರ್ಥ. ಜಾಗತಿಕವಾಗಿ ಸುಮಾರು ಒಂದು 10 ಲಕ್ಷ ಟನ್ನು ಕಾಳುಮೆಣಸು ಬಂದರೂ ಕೂಡ ಅದು ಉಪಯೋಗಷ್ಟು ಮಟ್ಟಿಗೆ ಅದಕ್ಕೆ ಮಾರುಕಟ್ಟೆ ಮತ್ತು ಹಾಗೆಯೇ ಇದು ಆಂತರಿಕ ಬೇಡಿಕೆಗಳು ಕೂಡ ಇದೆ. ಆದರೆ ನಾವೀಗ ಮುಕ್ತಾ ಇರೋದು 5.5 ಲಕ್ಷ ಟನ್ ಅಷ್ಟೇ. ಒಂದು ಕಾಲದಲ್ಲಿ ಭಾಳ ದಾಪುಗಾರಾಗಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಾಳುಮೆಣಸನ್ನು ಉತ್ಪಾದನೆ ಮಾಡಲಿಕ್ಕೆ ಹೊರಟಿದ್ದ ವಿಯೆಟ್ನಾಂ ಕಡಿಮೆ ಬಂದಿದೆ. ನಾವು 1,05,000 ಟನ್ನಷ್ಟು ಕಾಳುಮೆಣಸು ಉತ್ಪಾದನೆ ಮಾಡ್ತಾ ಇದ್ವಿ ಇಂಡಿಯಾದಲ್ಲಿ. ಈಗ ಮತ್ತೆ ನಾವು ಪ್ರಾಮುಖ್ಯತೆಗೆ ಬಂದಿದ್ದೀವಿ. ನಾವು ಈಗ ನಮಗೆ ಕೊಟ್ಟ ಮಾಹಿತಿ ಪ್ರಕಾರ ಒಂದು ಟೈಮಲ್ಲಿ ನಮಗೆ ಕರ್ನಾಟಕದ ಜನರಿಗೆ ಕಾಳುಮೆಣಸಿನ ಬಗ್ಗೆ ಏನು ಜಾಗನೇ ಇರಲಿಲ್ಲ. ಈಗ ನಾವು ಅಗ್ರಸ್ಥಾನಕ್ಕೆ ಬಂದಾಯಿತು. ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸುಮಾರು ಒಂದು 89,000 ಟನ್ ಕಾಳುಮೆಣಸು ಕರ್ನಾಟಕದಲ್ಲಿ ಉತ್ಪತ್ತಿ ಆಗ್ತದೆ. ಅದರಲ್ಲಿ ಎಲ್ಲ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು, ಸಂಶೋಧನಾ ಕೇಂದ್ರಗಳು, ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಅದು ಮುಖ್ಯವಾಗಿ ಅದು ಹೆಚ್ಚು ಪ್ರಾಮುಖ್ಯತೆಗೆ ಬರಲಿಕ್ಕೆ ಕಾರಣ ಒಂದು ರೈತರು. ಆ ರೈತರು ಯಾವ ರೈತ ಕೂಡ ಶ್ರಮವಹಿಸಿ ಕೆಲಸ ಮಾಡೋದು ಯಾರು ಕೂಡ ಗಡ್ಡ ಅಲ್ಲ. ಅವರೇ ಕೆಲವು ತಂತ್ರಜ್ಞಾನಗಳನ್ನು ಅವರೇ ಅಳವಡಿಸ್ಕೊಂಡು ಅಲ್ಲೇ ಸ್ವಲ್ಪ ಬದಲಾವಣೆ ಮಾಡಿ ಅದನ್ನು ನಾವೇನು ಬುಕ್ನಲ್ಲಿ ಇರೋದಕ್ಕಿಂತ ಪುಸ್ತಕದಲ್ಲಿ ಇರೋದಕ್ಕಿಂತ ಇನ್ನೂ ಉತ್ತಮ ಮಾದರಿಗಳು ಅವ್ರು ಮಾಡಿ ಅದನ್ನು ತಮ್ಮ ಪ್ರಾಮುಖ್ಯತೆಗೆ ತಂದಿದ್ದಾರೆ. ಇನ್ನು ನಮ್ಮದು ಎಲ್ಲರದು ಒಟ್ಟಾರೆ ನಮ್ಮ ಕರ್ತವ್ಯ ಏನಾಗಬೇಕು ಅಂತಂದರೆ ಹೊಟ್ಟೆ ಉರಿಲಿಕ್ಕೆ ಕೆಲವು ಬೆಳೆ, ಆದರೆ ಆರ್ಥಿಕ ಸ್ವಾತಂತ್ರ್ಯಕ್ಕೆ
ಈ ಮಲೆನಾಡಲ್ಲಿ ನಮಗೆ ಬೇಕಾದ ಕಾಳುಮೆಣಸು. ಸ್ವಾತಂತ್ರ್ಯ ಸಿಕ್ಕಾಯಿತು ಎಲ್ಲ ವಿಷಯದಲ್ಲಿ ಕೂಡ, ಆದರೆ ಈಗಿನ ಕೆಲವು ಸಮಸ್ಯೆಗಳಿದೆ ಬೇರೆ ಬೇರೆ ಬೆಳೆಗಳಿಗೆ. ಅದಕ್ಕೆ ಆರ್ಥಿಕ ಸ್ವಾತಂತ್ರ್ಯಕ್ಕೆ ನಾವು ಕಾಳುಮೆಣಸಿಗೆ ನಾವು ಕೈ ಹಾಕಬೇಕು. ಇಷ್ಟು ವಿಷಯಗಳು ಹೇಳಿ ನಾನು ನನ್ನ ಡೀಟೇಲ್ಡ್ ಪ್ರೆಸೆಂಟೇಷನ್ಗೆ ನಾನು ಮುಂದೆ ಹೋಗ್ತೀನಿ. ಇಲ್ಲಿ ತಾಂತ್ರಿಕತೆಯಲ್ಲಿ ಕೆಲವು ಅಂಶಗಳು ನಾವು ಗಮನಿಸಬೇಕು. ಇಲ್ಲೇನಾಗುತ್ತೆ ಅಂದರೆ ನಮಗೆ ಕೆಲವರು ಬೆಳೆಗಾರರಿಗೆ ನೀವು ವಾಟ್ಸಪ್ ಗ್ರೂಪಲ್ಲಿ ಆಗಲಿ ಅಥವಾ ಕೆಲವು ವೇದಿಕೆಯಲ್ಲಾಗಲಿ ನಮ್ಮ ಸಕ್ಸಸ್ನ ನಾವು ಜನರಲೈಸ್ ಮಾಡ್ತೀವಿ, ನಮ್ಮ ಫೇಲ್ಯೂರು ಕೂಡ ಜನರಲೈಸ್ ಮಾಡ್ತೀವಿ. ಅದು ಬೇಡ. ಆ ಬೆಳೆಗೆ ಏನೇನು ಕ್ರಮಗಳು ವ್ಯವಸ್ಥಿತವಾಗಿ ನಾವು ಮಾಡಬೇಕೋ ಆ ಬೆಳೆಗೆ ನಾವು ಮಾಡಬೇಕು. ಅದು ಖಂಡಿತ ನಮಗೆ ಕೈ ಹಿಡಿಯುತ್ತೆ. ಹಾಗಂತ ಎಲ್ಲನೂ ನಾವು ಚಿರಂಜೀವಿಗಳು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ನಮ್ಮ ತೋಟದಲ್ಲಿ ಹಾಕಿದ್ದು ಒಂದು 3% 13% ಬಳ್ಳಿಗಳು ನಮಗೆ ಗೊತ್ತಿಲ್ಲದಿದ್ದು ಕಾರಣಕ್ಕೆ ಸಾಯ್ತಾ ಇರ್ತವೆ. ಹಾಗಂತ ನಾವು ಅದನ್ನು ಉಪೇಕ್ಷೆ ಮಾಡಲಿಕ್ಕಾಗಲ್ಲ. ವ್ಯವಸ್ಥಿತವಾಗಿ ನಾವು ಕೃಷಿ ಮಾಡಿದ್ದೇ ಆಗಲಿ ಅದಂತೂ ಖಂಡಿತ ನಮಗೆ ಕೈ ಬಿಡೋದಿಲ್ಲ. ಇದು ನಾನು ಸಾಧಾರಣ ರಿಟೈರ್ ಆಗಿ 15 ವರ್ಷ ಆಯಿತು. ಅದಕ್ಕೆ ಮೊದಲು ಕೂಡ ಒಂದು 10 ವರ್ಷ ಹೀಗೆ ಸೇರಿ ಒಂದು 20 ವರ್ಷದಿಂದ ಈ ಕಾರ್ಪೊರೇಟ್ ಕಂಪನಿ, ಸಣ್ಣ ಬೆಳೆಗಾರರು, ದೊಡ್ಡ ಬೆಳೆಗಾರರು, ಅಡಿಕೆನಲ್ಲಿ, ಕಾಫಿ ತೋಟದಲ್ಲಿ, ಹೀಗೆ ತೆಂಗಿನ ತೋಟದಲ್ಲಿ, ಹೀಗೆ ಸುಮಾರು ಅನುಭವದ ಪ್ರಕಾರ ನಾನು ಹೇಳೋದಾದರೆ ನಮಗೆ ಮುಖ್ಯವಾಗಿ ಈ ಪ್ರಾರಂಭಿಕ ಹಂತದಲ್ಲಿ ನಾವು ಒಂದು ಕೃಷಿ ಕೈ ಹಾಕ್ತಾ ಇದ್ದಾಗ ಟೈಮಿಗೆ ಕರೆಕ್ಟಾಗಿ ನಾವು ಹಾರ್ವೆಸ್ಟ್ ಮಾಡಬೇಕು. ಮಾಡಿ ಅದರಲ್ಲಿ ಮಡಗಿಸ್ಬೇಕಾದ್ರೆ ಶೇಖರಣೆ ಹಂತದಲ್ಲಿ ಒಂದು 11%ಗಿಂತ ಕಡಿಮೆ ಮಾಯಿಶ್ಚರ್ ಇದ್ದು ಅದಕ್ಕೆ ಪಾಲಿಥೀನ್ ಕವರ್ ಹಾಕಿರೋ ಲೈನಿಂಗ್ ಇರೋ ಅಂಥ ಬ್ಯಾಗಲ್ಲಿ ನಾವು ಸ್ಟೋರ್ ಮಾಡ್ಕೊಳ್ಳೋಣ. ಇನ್ನೊಂದು, ಈ ಕಾಫಿ ತೋಟಗಳಲ್ಲಿ ಮುಖ್ಯವಾಗಿ ಎಲೆ ಚುಕ್ಕಿ ರೋಗ ಬರುತ್ತೆ. ಇಲ್ಲಿ ಅದು ಸಮಸ್ಯೆ ಇಲ್ಲ. ಘಟ್ಟದ ಕೆಳಗಡೆ ಅದು ಸಮಸ್ಯೆ ಇಲ್ಲ. ಸುಮಾರು 2000 ಅಡಿ ಎತ್ತರಕ್ಕಿಂತ ಕಡಿಮೆ ಜಾಗದಲ್ಲಿ ಆಂಥ್ರಪ್ನೋಸು ಅದು ಸಮಸ್ಯೆ ಬರೋದಿಲ್ಲ. ಮತ್ತು ಹಾಗೆಯೇ 2 ಅಥವಾ 3 ಬಾರಿ ನಾವು ಬೋಡೋ ದ್ರಾವಣ ಸಿಂಪಡಣೆ ಮಾಡಬೇಕು. ಸಸ್ಯ ಸಂರಕ್ಷಣಾ ಕ್ರಮ ಅದು ಸಾಧಾರಣ ಎಲ್ಲ ಜಾಣ ರೈತರು, ಕಾಫಿ ಬೆಳೆಗಾರಾಗಲಿ ಅಡಿಕೆ ಬೆಳೆಗಾರಾಗಲಿ ಅದಂತೂ ಈಗ ಮಾಡ್ತಾಯಿದ್ದಾರೆ. ಮತ್ತು ಇದರ ಜೊತೆಗೆ ಕೆಲವು ಜಾಗದಲ್ಲಿ ಬೇರಿಗೆ ಬರೋ ಅಂಥ ತಿಗಣೆ ಇದೆ, ಮಿಲಿಬಗ್ಸು ಮತ್ತು ಗಾರ್ಮಿಜ್ ಅಂತ ಕೆಲವು ಕಾಫಿ ತೋಟಗಳಲ್ಲಿ ಈ ಜಾಗದಲ್ಲಿ ಘಟ್ಟದ ಕೆಳಗಡೆ ಇಲ್ಲಿ ಪೊಳ್ಳು ಬೀಟಲ್ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಇದೆ ಈ ಜಾಗದಲ್ಲಿ. ಅದಕ್ಕೋಸ್ಕರ ಅವರು ಆಗಸ್ಟ್ ಕೊನೆಯ ವಾರ ಅಥವಾ ಸೆಪ್ಟೆಂಬರ್ ಮೊದಲೇ ವಾರದಲ್ಲಿ ಒಂದು ಕೀಟನಾಶಕ ಸಿಂಪಡಣೆ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಹಾಗೆಯೇ 2 ಅಥವಾ 3 ಕಂತುಗಳಲ್ಲಿ ನಾವು ಗೊಬ್ಬರ ಕೊಡಬೇಕು. ನಾವಂತೂ ಕೂಡ ವ್ಯವಸ್ಥಿತ ಕೃಷಿನಲ್ಲಿ ಕೆಲವು ಟಾರ್ಗೆಟ್ ಶಿಫ್ಟ್ಗಳು ನಾವು ಕೃಷಿ ಮಾಡ್ತೀವಿ. ಅಲ್ಲಿ 4 ಬಾರಿ 5 ಬಾರಿ ಕೂಡ ಗೊಬ್ಬರದ ಪ್ರಮಾಣ ಒಂದೇ ಇರುತ್ತೆ. ಅದನ್ನು ಸ್ಪ್ಲಿಟ್ ಡೋಸಲ್ಲಿ ನಾವು ಕೊಟ್ಕೊಂಡು ಹೋಗ್ತೀವಿ. ಅಲ್ಲಿ ಅದೊಂದು ಗೊಬ್ಬರ ಕೊಡೋದೊಂದಿದೆ. ಮತ್ತು ಹಾಗೆಯೇ ಈಗ ಫೋಲಿಯರ್ ಮೂಲಕ ಗೊಬ್ಬರ ಕೊಡೋ ಅಂಥ ಕ್ರಮನೂ ಕೂಡ ನಾವು ಇಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಆದರೆ ಹಿಂದಿನ ವರ್ಷ ಒಳ್ಳೆ ಫಸಲು ಕೊಟ್ಟಿದ್ದರೆ ಸಾಧಾರಣ ಪನ್ನೀರು ಒಂದಲ್ಲಿ ನೆಕ್ಸ್ಟ್ ಕ್ರಾಪ್ ಲೀನ್ ಆಗಿರುತ್ತೆ. ಆವಾಗ ನಾವು ಕ್ರಾಪ್ ಲೋಡ್ ನೋಡಿ ಆ ಫೋಲಿಯರ್ ನ್ಯೂಟ್ರಿಷನ್ ನಾವು ನಿರ್ಧಾರ ಮಾಡಬೇಕು. ಸರ ಚೆನ್ನಾಗಿ ಬಂದು ಅದರದ ಹೂತೆನೆ ಚೆನ್ನಾಗಿ ಬಂದು ಕಾಳು ಕಾಣಿಸ್ತಾ ಇದ್ದರೆ ಅದು ಹೂತೆನೆ ಬರೋದಕ್ಕೆ ಒಂದು ಫೋಲಿಯರ್ ನ್ಯೂಟ್ರಿಷನ್ನು, ಕಾಳೆ ಬೆಳೀಲಿಕ್ಕೆ ಕಾಳು ತೂಕ ಜಾಸ್ತಿ ಹಾಕ್ಲಿಕ್ಕೆ ನಾವು 3 ಬಾರಿ ಅಷ್ಟು ಫೋಲಿಯರ್ ನ್ಯೂಟ್ರಿಷನ್ನು ನಾವು ಮಾಡ್ತೀವಿ. ನಂತರ ಇನ್ನು ಸಾವಯವ ಮೂಲದ ಗೊಬ್ಬರ 1 ಅಥವಾ 2 ರೌಂಡು, ಅದು ಮುಂಗಾರು ಮಧ್ಯಭಾಗದಲ್ಲಿ ಕೊಡೋದಿಲ್ಲ, ಪ್ರಾರಂಭದಲ್ಲಿ ಅಥವಾ ಕೊನೆ ಭಾಗದಲ್ಲಿ ಅಷ್ಟು ನಾವು ಕೊಡ್ತೀವಿ. ಮುಂದೆ ಹೋಗಿ ಇನ್ನು ನೀರು ಬೆಳಕು ಗೊಬ್ಬರಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಯಾವ ಬೆಳೆನೂ ಇಲ್ಲ. ಕಾಳುಮೆಣಸು ಕೂಡ ಇದಕ್ಕೆ ಹೊರತಲ್ಲ. ಇದಕ್ಕೆ 3 ಹಂತದಲ್ಲಿ ಸಸಿ ನಾಟಿ ಮಾಡಿದಾಗ ನೀರು ಕೊಡಬೇಕಾಗುತ್ತೆ. ಮತ್ತು ಅದು ಚಿಗುರು ಬರಬೇಕಾದ್ರೆ ಒಂದು ಸರ್ತಿ, ಮತ್ತು ಕಾಳು ಬರಿತ ಹಂತದಲ್ಲಿ ನೀರು ಕೊಡಬೇಕು. ಇಲ್ಲಿ ನಾನು ಒಂದು ವಿಷಯ ಪ್ರಸ್ತಾಪ ಮಾಡ್ತೀನಿ. 100 kgಯಷ್ಟು ಕಾಳು ಮೆಣಸನ್ನು ನಾವು ಸಂಸ್ಕರಣೆ ಮಾಡಿದ್ರೆ ಸಾಧಾರಣ 31 ರಿಂದ 32 kg ಅಷ್ಟು ಒಣ ಕಾಳು ಮೆಣಸು ನಾವು
ಅದರಲ್ಲಿ ರಿಕವರಿ ಬರಲಿಕ್ಕೆ ಸಾಧ್ಯ ಉಂಟು. ಇಲ್ಲಿ ಅನುಭವಿ ರೈತರು ಒಂದು ಪ್ರಶ್ನೆ ಕೇಳಿಬಿಡ್ತೀನಿ ನಮ್ಮ ಸುರೇಶ್ ಅಣ್ಣವ್ರ ಹತ್ರ, ತಾವು ಎಷ್ಟು ರಿಕವರಿ ಎಷ್ಟು ಪರ್ಸೆಂಟೇಜ್ ಬರುತ್ತೆ ತಮಗೆ ನೋಡಿ? ನಾನು ಹೇಳಿದ 35ರಿಂದ 37% ಕಾದು ಅಲ್ಲಿ 36% ಬಂತು. ಅಂದರೆ ಹೈಯೆಸ್ಟ್ಗೆ ಒಂದು 0.5% ಅಷ್ಟೇ ಕಡಿಮೆ, ಅಂದರೆ ಅಷ್ಟು ಸಾಧ್ಯ ಉಂಟು. ನಾವು ಬೇಗ ಕೊಯ್ದು ಒಣಗಿಸಿದ್ರೆ 31% ಬಂದರೆ ನಮಗೆ ಎಷ್ಟು ಲಾಸ್ ಆಗುತ್ತೆ ಅಂತ ತಾವು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಮತ್ತು ಇಲ್ಲಿ ನಾವು ಕಾಳುಮೆಣಸು ಹಾಕ್ತೀವಿ, ಅದಕ್ಕೆ ಬಾಳೆ ನೆರಳು, ಕೋಕೋ ನೆರಳು ಅಥವಾ ಇದು ಕರೆಕ್ಟಾಗಿ ಅಂತರ ಇಲ್ಲದಲೇ ಇರೋಂಥ ಅಡಿಕೆ ತೋಟಗಳಲ್ಲಿ ಆಗಿ ಬೆಳಕು ಏನಾದರೂ ಕಡಿಮೆ ಆದರೆ ಅಲ್ಲಿ ಇದು ದ್ವಿಲಿಂಗ ಪುಷ್ಪ ಹೋಗಿ ಅದು ಹೆಣ್ಣಾಗುತ್ತೆ, ಅಥವಾ ದ್ವಿಲಿಂಗ ಪುಷ್ಪದ ಪ್ರಮಾಣ ಕಡಿಮೆ ಆದಾಗ ಅದರಲ್ಲಿ ದೂರ ಕಾಳುಗಳು ಬರುತ್ತೆ. ಆವಾಗ ಹೂತನೆ ಬರೋಕ್ಕಿಂತ ಮೊದಲು ಅದಕ್ಕೆ ಸರಿಯಾದ ಬೆಳಕು ಕೂಡ ವ್ಯವಸ್ಥೆ ಒಂದು ಮಾಡಬೇಕು. ಮೋಸ್ಟ್ಲಿ ಇಲ್ಲಿ ಅಡಿಕೆ ತೋಟಗಳಲ್ಲಿ ಅದು ಅಷ್ಟು ಬರೋದಿಲ್ಲ. ಆದರೆ ಅಡಿಕೆ ಜೊತೆಗೆ ಏನಾದ್ರು ಬಾಳೆ ಇದ್ದು, ಕೋಕೋ ಇದ್ದು, ಅದ್ರ ಮಧ್ಯೆ ಮೆಣಸಿದ್ರೆ ಅಲ್ಲಿ ಬೆಳಕು ಬರೋ ಅಂತ ಒಂದು ನಾವು ವ್ಯವಸ್ಥೆ ಮಾಡಬೇಕು. ಮತ್ತು ಇಲ್ಲಿ ಮಿಕ್ಕಿದ ವಿಷಯಗಳು ಇಲ್ಲಿ ಬೇಕಿಲ್ಲ. ಮತ್ತು ಇಲ್ಲಿ ತಾವು ಗಮನಿಸಬೇಕು, ನಮ್ಮ ವಿಜ್ಞಾನಿಗಳೇನು ನೇರವಾಗಿ ವೆರೈಟಿಗಳು ಬಿಡುಗಡೆ ಮಾಡಲಿಕ್ಕೆ ಹೋಗೋದಿಲ್ಲ, ಅದರಲ್ಲಿ ಎಲ್ಲ ಥರ ಅಭ್ಯಾಸ ಮಾಡಿರ್ತಾರೆ. ಇಲ್ಲಿ ನೋಡಿ, ಪನ್ನೀರು 1 ಹಿಡಿದು ಕೆಲವು ಕರಿಮಂಡೆಯಿಂದ ಅಭಿವೃದ್ಧಿಪಡಿಸಿದ ತಳಿಗಳಲ್ಲಿ ದ್ವಿಲಿಂಗದ ಪುಷ್ಪದ ಪ್ರಮಾಣ ಸಾಧಾರಣ 90%ಗಿಂತ ಜಾಸ್ತಿ ಇದೆ. ಎಲ್ಲಿ ದ್ವಿಲಿಂಗ ಪುಷ್ಪದ ಪ್ರಮಾಣ ಜಾಸ್ತಿ ಇದೆಯೋ ಅಲ್ಲಿ ಕಾಳು ಕೂಡ ಚೆನ್ನಾಗಿ ದಪ್ಪ ಇರುತ್ತೆ. ಇನ್ನು ಬಳ್ಳಿ ಹೇಗಿರಬೇಕು, ಹಾಗೆ ಬೆಳಕು ಹೇಗಿರಬೇಕು ಅಂತ ನಾವು ಕಲ್ಪನೆ ಮಾಡೋದಾದರೆ ನೋಡಿ, ಇಲ್ಲಿ ಸೂರ್ಯ ಯಾವುದೇ ಕಲಿದ್ರೂ ಕೂಡ ಅದಕ್ಕೆ ಬೆಳಕು ಬರೋ ಅಂಥ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಇದರಲ್ಲಿ ಕ್ರಾಪ್ ಅಂತೂ ಒಂದು ಗ್ಯಾರಂಟಿ. ಇಲ್ಲಿ ನಾನು ಹೇಳಿದೆ, ಇಲ್ಲಿ ನಮಗೆ ಇಲ್ಲಿ ಕೆಲವರು ಇಲ್ಲಿನೇ ಕೆಲವು ಚಾಂಪಿಯನ್ಸ್ ಇದ್ದಾರೆ, ಹಾಗೆಯೇ ನಮ್ಮಲ್ಲಿ ಕೂಡ ಕೆಲವು ಚಾಂಪಿಯನ್ಸ್ ಇದ್ದಾರೆ. ಅಲ್ಲಿ 4 ಜನ ನಿಂತರಲ್ಲಿ 3 ಜನ ಇಂಟರ್ನ್ಯಾಷನಲ್ ಪೆಪ್ಪರ್ ಕಮ್ಯುನಿಟಿ ಅವಾರ್ಡು ಪಡೆದವರು. ನ್ಯೂಮನ್ ಆದಿಲ್ ಅಂತ, ಜೋಮಿ ಮ್ಯಾಥ್ಯೂ ಅಂತ, ಮತ್ತು ಇನ್ನೊಬ್ಬರು ನಮ್ಮ ಸಾಗರದ ಅಮಾನುಲ್ಲ. ಮತ್ತು ಹೀಗಾಗಿಯೇ ಇದರ ಜೊತೆಗೆ ಇನ್ನೂ 3 ಜನ ಇದ್ದಾರೆ. ಇದು ಇದರಲ್ಲಿ ಕೆಂಜಿಗೆ ಕೇಶವ್ ಅಂತ, ಮತ್ತು ಹಾಗೆಯೇ ಇನ್ನೂ ಹಾಗೆ ನಮ್ಮ ಸಂಪರ್ಕದಲ್ಲಿರೋ ಅಂಥ ಇನ್ನೂ 3 ಜನ ಇದು ರೈತರಿದ್ದಾರೆ. ಅವರು ಸಾಧಾರಣ ಬಳ್ಳಿನಲ್ಲಿ ಒಂದು ಉದಾಹರಣೆ ಕೊಡೋದಾದರೆ, ಒಂದೇ ಒಂದು ಬಳ್ಳಿನೇ 157 kg ಪನ್ನೀರು 1ನಲ್ಲಿ ಹಸಿ ತೆನೆ ಸಮೇತ ಅದನ್ನು ತೂಕ ನಾವು ಪ್ರತ್ಯೇಕವಾಗಿ ಹಾರ್ವೆಸ್ಟ್ ಮಾಡಿ ನೋಡಿದ್ವಿ. ಅಷ್ಟರ ಮಟ್ಟಿಗೆ ಕೂಡ ಅಲ್ಲಿ ಬರ್ತಾಯಿದೆ. ವೆರೈಟಿಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ರೆ ಕೆಲವು ಮೂಗು ಬೆಳೀತಾರೆ, ಅಂದರೆ ಪನ್ನೀರು ಬಿಟ್ಟರೆ ಯಾವುದೂ ಇಲ್ಲ ಅಂತ. ಇಲ್ಲಿ ಪನ್ನೀರು ಯಾವುದು, ಪನ್ನೀರು ಬೇರೆ ವೆರೈಟಿ ಯಾವುದು ಅಂತ ಗೊತ್ತ ಸಾಧ್ಯ ಇಲ್ಲ. ಇಲ್ಲಿ ಪನ್ನೀರು 8 ಇದೆ, ಪನ್ನೀರು 9 ಇದೆ, ಪನ್ನೀರು 10 ಇದೆ. ಈ 3 ಬೆಳೆನ ಅವು ಏನು ಕಡಿಮೆ ಇಲ್ಲ. ಈ ಮುಖ್ಯವಾಗಿ ಇದನ್ನು ನಾನು ಯಾಕೆ ಪ್ರಸ್ತಾಪ ಮಾಡ್ತೀನಿ ಅಂತಂದರೆ, ಪನ್ನೀರು ಅದರಲ್ಲಿ ಒಂದು ದೊಡ್ಡ ಬೆಳೆ ಕೊಟ್ಟರೆ ಮುಂದಿನ ವರ್ಷ ದೊಡ್ಡ ಕ್ರಾಪ್ ಆಗುತ್ತೆ. ಕೆಲವು ವೆರೈಟಿಗಳಲ್ಲಿ ಏನು ಕೆಲವು ಸ್ವಲ್ಪ ಕಡಿಮೆ ಇದೆ. ಒಂದು ಡಿಸ್ಕಸ್ ಇಯರಲ್ಲಿ ನಮಗೆ ಬೇರೆ ವೆರೈಟಿಗಳು ನಮ್ಮ ಕೈಗೆ ಇರುತ್ತೆ, ಬೆಸ್ಟ್ ಇಯರಲ್ಲಿ ಪನ್ನೀರು ನಮ್ಮ ಕೈಗೆ ಇದೆ. ಇನ್ನು ಅಡಿಕೆನಲ್ಲಿ ನಾವು ತಗೊಂಡೋದಾಗ ವ್ಯವಸ್ಥಿತವಾಗಿ ಪ್ರಾರಂಭದಿಂದಲೇ ನಾವು ಪ್ರಯತ್ನ ಪಟ್ಟರೆ ನಾವು ಈ ರೀತಿ ನಾವು ಬೆಳೆಸಲಿಕ್ಕೆ ಸಾಧ್ಯ ಉಂಟು. ಇದಕ್ಕೆ ನಾನು ಆಗಲೇ ಪಟ್ಟಿ ಮಾಡಿದೆ, ಇದಿಷ್ಟು ಕೆಲಸಗಳು ನಾವು ಮಾಡಬೇಕು ಅಂತ. ಅಷ್ಟು ಕೆಲಸ ಜಾತಿ ತಪ್ಪಿ ನಾವು ಮಾಡ್ಕೊಂಡು ಹೋಗಬೇಕು. ಮತ್ತು ಇಲ್ಲಿ ನಮ್ಮ ಧರ್ಮಣ್ಣ ಬಂದಿದ್ದಾರೆ, ಕಾಫಿ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಬಂದಿದ್ದಾರೆ. ಇಲ್ಲಿ ಮಧ್ಯದಲ್ಲಿ ನಾವು 9 ಅಡಿ 9 ಸ್ಪೇಸಿಂಗಲ್ಲಿ ಹಾಕಿ ಎಲ್ಲ ಗಿಡಗಳಿಗೂ ನಾವು ಮೆಣಸಾಕ್ತೀವಿ. ಒಂದು ಭರಣ ಖಾಲಿ ಬಿಟ್ಟು ಅಲ್ಲಿ ವ್ಯವಸಾಯಕ್ಕೆ ಬೇಕಾದ ಜಾಗ ಬಿಟ್ಟು ಇನ್ನೊಂದು ಕಡೆ ನಾವು
ಬಸಿ ಗಾರ್ಗ ಮಾಡಿರ್ತೀವಿ. ಬಸಿ ಗಾರ್ಗದ ಅಕ್ಕಪಕ್ಕದ ಜಾಗದಲ್ಲಿ ನಾವು ಕಾಫಿ ಹಾಕ್ತೀವಿ. ಸೊ ಈಗ ಆಲ್ರೆಡಿ ಸುಮಾರು ರೈತರು ಆಸಕ್ತಿ ತೋರಿಸ್ತಾ ಇದ್ದಾರೆ. ಒಂದು ಎಚ್ಚರಿಕೆ ಏನಂತಂದರೆ, ಸ್ವಲ್ಪ ಈ ನಿಮಗೆ ಮಾರ್ಗದರ್ಶಕರು ಅಥವಾ ಸೈಂಟಿಸ್ಟ್ಗಳು ಅಂತ ಒಂದು ಗುಂಪಲ್ಲಿ ಹೋದವರು ಸಾಧಾರಣ ಸುತ್ತಿರೋದಿಲ್ಲ, ಬೇರೆ ಏರಿಯಾ ಜಾಗದಲ್ಲೆಲ್ಲ ಹೋಗಿರೋದಿಲ್ಲ. ಕೆಲವು ಸೂಕ್ಷ್ಮಾಂಶಗಳು ಏನು ಅಭ್ಯಾಸ ಮಾಡಿರೋದು. ಒಂದು ಸೂಕ್ಷ್ಮಾಂಶ ಏನಂತಂದರೆ, ಕಾಫಿನಲ್ಲಿ 2 ವೆರೈಟಿ ಬರುತ್ತೆ, ಅದನ್ನ ದಂದ್ರಾಗ ತಿರುಗಿಸ್ತಾರೆ, ರೋಬಸ್ಟಾ ಮತ್ತು ಇನ್ನೊಂದು ಅರೇಬಿಕಾ. ರೋಬಸ್ಟಾ ಸ್ಟ್ರಿಕ್ಟ್ಲಿ ಕ್ರಾಸ್ ಪಾಲಿನೇಟೆಡ್, ಸೆಲ್ಫ್ ಇನ್ಕಾಂಪಟಬಲ್. ಅದೇ ಗಿಡದ್ದು ಅದೇ ಹೂವಿಂದ ಬರಾದರೆ ಬಿಟ್ಟರೆ ಅದು ಸೆಟ್ ಆಗೋದಿಲ್ಲ ರೋಬಸ್ಟಾ. ಅದಕ್ಕೆ ಬೇರೆ ವೆರೈಟಿ, ಬೇರೆ ಗಿಡದ್ದು ಬರಾದರೆ ಬಿಡಬೇಕು, ಅವಾಗಲೇ ಅದು ಕಾಡ್ತದೆ. ಆದರೆ ಅರೇಬಿಕಾ ವೆರೈಟಿಗಳಲ್ಲಿ ಅದು ಸಮಸ್ಯೆ ಇದೆ. ಅದು 44 ವರ್ಷ, ರೋಬಸ್ಟಾ 22. ಅದು ಸೆಲ್ಫ್ ಕಂಫರ್ಟಬಲ್. ಅದೇ ಹೂವಿಗೆ ಆಗಲಿ ಅಥವಾ ಪಕ್ಕದ ಗಿಡದಾಗಲಿ ಅದಕ್ಕೆ ಬಿದ್ದು ಕೂಡ ಆಗುತ್ತೆ. ವರ್ಷದಲ್ಲಿ ಯಾವುದೇ ಕಾಲದಲ್ಲಿ ಕೂಡ ಸ್ವಲ್ಪ ಸಮಸ್ಯೆ ಆದರೂ ಕೂಡ ಸ್ವಲ್ಪ ನಾವು ಕ್ರಾಪ್ ಚೆನ್ನಾಗಿ ಕೊಡುವಂಥ ಕೆಪಾಸಿಟಿ ಇರೋದು ಅರೇಬಿಕಾ. ಈಗಂತೂ ಒಳ್ಳೆಯ ಉತ್ತಮ ತಳಿಗಳು ಬಂದಿದೆ. ಮತ್ತು ಅರೇಬಿಕಾದಲ್ಲಿ ವೈಷ್ಣವ ಬೋರರು ಮತ್ತು ಕಾಫಿ ರಷ್ಟು ತುಕ್ಕು ರೋಗ ಒಂದು ದೊಡ್ಡ ಸಮಸ್ಯೆ ಇತ್ತು. ಈಗ ಈ ಚಂದ್ರಗಿರಿನಲ್ಲಿ ನಾವು ಸಾಧಾರಣ ಒಂದು ರೌಂಡ್ ಸ್ಪ್ರೇನಲ್ಲಿ ಅವ್ರನ್ನ ಮೇಲ್ಗಳನ್ನು ನಾವು ಮಾಡ್ಕೊಂಡು ಹೋಗ್ಬೋದು. ಈ ಪಾಲಿನೇಷನ್ ಪ್ರಾಬ್ಲಮ್ ಕೂಡ ಬರೋದಿಲ್ಲ. ಸೆಲ್ಫ್ ಪಾಲಿನೇಷನ್ ಆಗೋದ್ರಿಂದ ಅದು ಸೆಟ್ ಆಗುತ್ತೆ. ಅದೊಂದು ಬಿಟ್ಕಡೆ. ಈ ಕಾಫಿ ಪೌಡರ್ ಅಂತ ಕೇಳಿದ್ರೆ ಲಿಮಿಟೆಡ್ ರೋಬಸ್ಟಾ, ಲೋ ಆಲ್ಟಿಟ್ಯೂಡ್ ರೋಬಸ್ಟಾ, ಹೈ ಆಲ್ಟಿಟ್ಯೂಡ್ ಅರೇಬಿಕಾ ಅಂತ ಹೇಳ್ತಾರೆ. ಅದೊಂದು ಎಚ್ಚರಿಕೆಯಲ್ಲಿ ನೀವು ಹಾಕ್ತೀನಿ ಅನ್ನೋದಾದ್ರೆ ಅರೇಬಿಕಾ ತಳಿನಲ್ಲೇ ಇಲ್ಲ ಅಂತ ಸುಮಾರು ಚಾಯ್ಸಸ್ ಇದೆ, ಅದನ್ನ ಆ ವ್ಯಕ್ತಿಗಳು ತವಾರಿ. ಇನ್ನು ಪ್ರಯತ್ನ ಪಟ್ಟರೆ ನಾವು ಯಾವುದು ಬೇಕಾದರೂ ನಾವು ಅದನ್ನು ಪ್ರತಿಯೊಂದು ಸೃಷ್ಟಿ ಮಾಡ್ಬೋದು. ನಾವು ಬ್ರೆಜಿಲ್ಗೆ ಹೋಗೋಕ್ಕೆ ಇಲ್ಲ, ವಿಯೆಟ್ನಾಂಗೆ ಹೋಗೋಕ್ಕೆ ಇಲ್ಲ, ಲಾವೋಸ್ಗೆ ಹೋಗೋಕ್ಕೆ ಇಲ್ಲ. ಸಂಕಲ್ಪ ಮಾಡಿ ನಾವು ಕಾರ್ಯರೂಪಕ್ಕೆ ವ್ಯವಸ್ಥಿತವಾಗಿ ಬಂದು ಶ್ರದ್ಧೆ ಇದ್ದರೆ 3 ವರ್ಷದಲ್ಲೇ ನಮಗೆ ಈ ರೀತಿ ನಾವು ತೋಟನ ನಾವು ತಯಾರು ಮಾಡ್ತೇವೆ. ಸೊ ಅದೊಂದು ತಾವು ಗಮನಿಸಿ. ಈಗ ಇಲ್ಲೇ ಚಾಂಪಿಯನ್ಸ್ ಇದ್ದಾರೆ, ಆಮೇಲೆ ಬೆಳ್ಳಿ ಸಾಕು ಅಂದರೆ ನಾವು ಮನಸ್ಸು ಕೆಡಿಸ್ಕೊಳ್ಳೋದು ಬೇಡ, ಋತಿಗಿಡೋದು ಬೇಡ. ನಮ್ಮ ಪ್ರಯತ್ನ ನಾವು ಮಾಡ್ಕೊಂಡೇ ಹೋಗ್ತಾ ಇರಬೇಕು. ಅದು ಖಂಡಿತ ನಮ್ಮ ಕೈ ಹಿಡಿಯುತ್ತೆ. ಇನ್ನು ಇಲ್ಲಿ ನೋಡ್ತಾ ಇರೋದು ಮುಖ್ಯವಾಗಿ ಒಂದು ವೆರೈಟಿ ಬಂದಿದೆ, ಪನ್ನೀರ್ 9 ಅಂದ್ಬಿಟ್ಟು. ಆ ಪನ್ನೀರ್ 9ದು ನಾವು ಏಕ ಬೆಳೆಯಾಗಿ ಹಾಕಿರೋದು ಜಾಗ ನಾವಿಲ್ಲಿ ನೋಡ್ತಾ ಇದ್ದೀವಿ. ಪನ್ನೀರ್ 9 ಇದು ಪನ್ನೀರು ಮಧ್ಯದ್ದು ವೆರೈಟಿಗಳಲ್ಲೇ ಬೀಜದಿಂದ ಪಡೆದಿದ್ದ ಇನ್ನೊಂದು ಲೈನು. ಮತ್ತು ಅಲ್ಲಿ ಪಕ್ಕದ ಫೋಟೋದಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಅದು ಕೇವಲ 2 ವರ್ಷದ್ದು ಸಿಲ್ವರಲ್ಲಿ ಬೆಳೆದಿರೋ ಪನ್ನೀರ್ 9 ಆ ಕೊನೆಯಲ್ಲಿ. ಇನ್ನು ನಾನು ಕೆಲವು ಉದಾಹರಣೆಗಳು ಕೊಟ್ಟೆ. ಇನ್ನು ಅದರದ ತಾಂತ್ರಿಕತೆ ವಿಷಯಕ್ಕೆ ಬಂದಾಗ ನೀರು ಬೇಕು. ಅದು ಸಾಧಾರಣ ನಮಗೆ ಮಾರ್ಚ್ ಏಪ್ರಿಲ್ನಲ್ಲಿ ಬೇಗ ನೀರು ಕೊಟ್ಟರೆ ನಮಗೆ ಅದು ಬೇಗ ಚಿಗುರು ಶುರು ಆಗುತ್ತೆ. ಚಿಗುರು ಶುರು ಆದ ಬಂದ ತೆನೆಯಲ್ಲಿ ನಮಗೆ ದ್ವಿಲಿಂಗ ಹೂವಿನ ಪ್ರಮಾಣ ಜಾಸ್ತಿ ಇರುತ್ತೆ. ಮತ್ತು ಗೊಬ್ಬರ ಕೊಡೋಕೆ ಹೋಗ್ತೀವಿ, ಅದು ಆರ್ಗ್ಯಾನಿಕ್ ಮೆನ್ಯೂರ್ ಆದರೆ ಬೇಗ ಕೊಡಬೇಕು ಬೇನಲ್ಲಿ. ಮತ್ತು ಶೇಡ್ ಡೆಕೋರೇಷನ್ ನಿಮ್ಗೆ ಅಷ್ಟು ಅಪ್ಲೈ ಆಗೋದಿಲ್ಲ, ಯಾಕಂದರೆ ಅಡಿಕೆ ತೋಟಗಳಲ್ಲಿ, ತೆಂಗಿನ ತೋಟಗಳಲ್ಲಿ ಕೂಡ ಅದು ಅಪ್ಲೈ ಆಗೋದಿಲ್ಲ. ಆದರೆ ಬಾಳೆ ಇದ್ದರೆ ಅದು ಸ್ವಲ್ಪ ನೀವು ಅದನ್ನು ವ್ಯವಸ್ಥೆ ಮಾಡಬೇಕು. ತೋಟದ ಅಂಚಿನಲ್ಲಿ ಬೇರೆ ಕಾಡ ಮರಗಳಿದ್ದರೆ ಅದನ್ನು ನಾವು ಮಾಡಿ ಸರಿಯಾಗಿ ಬೆಳಕು ಕೊಡೋ ರೀತಿ ನೋಡ್ಕೊಳ್ಬೇಕು. ಇನ್ನು ಇದನ್ನು ನಿಮಗೆ ಗಮನಕ್ಕೆ ತಂದ ಇರೋದು ಏನಂತಂದರೆ, ಬೆಳಕು ಬಿದ್ದ ಕಡೆ, ನೀರು ಕೊಟ್ಟ ಕಡೆ, ಸರಿಯಾದ ನಾವು ಪೋಷಕಾಂಶ ಕೊಟ್ಟ ಕಡೆ ಬೇಕಾದಷ್ಟು ಹೂಗಳು ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇದು ಹೆಣ್ಭಾಗ, 2 ಅದರಲ್ಲಿ ಆ್ಯಂಥಲ್ ಇರುತ್ತೆ. ಇದು ದ್ವಿಲಿಂಗ ಪುಷ್ಪ. ಇದು ಬೇರೆ ಹೂ ಥರ ಅಲ್ಲ, ಒಂದೇ ದಿವಸ ಅಲ್ಲ ಇದ್ರದ್ದು ರಿಸೆಪ್ಟಿವಿಟಿ. ಒಂದು ಹೂ ಬಲ್ಕ್ ಓಪನ್ ಆದರೆ ಅದು ಬೆಳಗಿನ ಜಾವ ಅದರಲ್ಲಿ ಓಪನ್ ಆಗುತ್ತೆ, 9 ದಿವಸ ಕಾಯುತ್ತೆ. 9 ದಿವಸದಲ್ಲಿ ಒಂದೇ ಒಂದು ಪೋಲನ್ ಗ್ರೈನು ಅದಕ್ಕೆ ಬಿದ್ದರೂ ಸಾಕು, ಅದ್ರ ಪಾಲಿನೇಷನ್ ಆಗುತ್ತೆ. ಸೊ ಅದೊಂದು ಉತ್ತಮ ಅಂಶ. ಬೇರೆ ಬೆಳೆಗಳಲ್ಲಿ ಅದರದ್ದು ಲೈಫ್ ಒಂದೇ ದಿವಸ.
ಇದರಲ್ಲಿ 5ರಿಂದ 9 ದಿವಸದವರೆಗೂ ಕಾಯುತ್ತೆ. ಅದರಲ್ಲೂ ಕೂಡ ಕರಿಮುಂಡ ವೆರೈಟಿನಲ್ಲಿ ಒಂದು ಹೆಣ್ಣು ಭಾಗಕ್ಕೂ ಗಂಡು ಭಾಗಕ್ಕೂ ಮೆಚೂರ್ ಆಗಲಿಕ್ಕೆ ಕೇವಲ 3ರಿಂದ 5 ದಿವಸ ಅಷ್ಟೇ. ಹಾಗಾಗಿ ಸೆಟ್ಟಿಂಗು ಚೆನ್ನಾಗಾಗುತ್ತೆ. ಇನ್ನು ಅಡಿಕೆ ತೋಟದಲ್ಲಿ ನಾವು ಹೇಗೆ ವ್ಯವಸ್ಥಿತವಾಗಿ ಮಾಡೋದು ನೋಡಿದ್ದೀವಿ. ಅಲ್ಲಿ ಬಂದಿದ್ದವರು ಕೊನೆಗೆ ಈಗ ನೆನ್ನೆ ಬಂದಿದ್ದರು ಅವರು ಜಯದೇವಣ್ಣ ಅಂದ್ಬಿಟ್ಟು. ಅವ್ರದ್ದೊಂದು ಸುಮಾರು ಒಂದು 168 ಎಕರೆ ಇದೆ. ಕೆಲವು ಭಾಗದಲ್ಲಿ ಬಳ್ಳಿ ಸರಿ ಇಲ್ಲ, ಯಾಕಂದರೆ ಪಕ್ಕದವ್ರದ್ದು ಸ್ವಲ್ಪ ತೊಂದರೆ ಇದೆ. ಆದರೂ ಕೂಡ 56 ಟನ್ನು ಕಾಳುಮೆಣಸು ಕಾಫಿನಲ್ಲಿ ಬೆಳೆಯಾಗಿ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನು ಇದು ಹೂತನಿದಾಗಲೇ ಹೇಳಿದೆ ನಾನು, ಇದರಲ್ಲಿ 8ರಿಂದ 10 ಇಂಚುವರೆಗೂ ಕೂಡ ಬಂದಿದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಪ್ಲಾಸ್ಟಿಕ್ ಮಲ್ಚು ಅಥವಾ ವೀಡ್ ಮ್ಯಾಟ್ ಹಾಕೋದು ಕೂಡ ನಾವು ಹೀಗೆ ಪ್ರಾಕ್ಟೀಸ್ ಮಾಡಿದ್ದೀವಿ. ಈಗ ಒಂದು 12 ವರ್ಷದಿಂದ ಇದು ಆಗಲೇ ಬಂದಿದೆ, ಬಳಕೆಗೆ ಬಂದಿದೆ. ಇಲ್ಲಿ ಏನಂತ ಅಂದರೆ ದೊಡ್ಡ ಮಳೆ ಬಂದಾಗ ಕೆಸರಾಗೋದಿಲ್ಲ. ಹಾಕಿದ್ದು ಇನ್ಪುಟ್ಸು, ಗೊಬ್ಬರ, ಪೋಷಕಾಂಶಗಳು ಮತ್ತು ಫರ್ಟಿಲೈಸರು ಅದು ಚೆನ್ನಾಗಿ ಯೂಸ್ ಆಗುತ್ತೆ. ಅದೇನು ಲೀಚ್ ಆಗಿ ಹೋಗೋದಿಲ್ಲ ದೊಡ್ಡ ಮಳೆ ಬಂದಾಗ. ಈ ಭಾಗದಲ್ಲಿ ನೀವು ನೋಡಿರ್ಬೋದು, ಮಳೆ ಬರೋದಿಲ್ಲ, ಮಳೆ ಸುರಿಯುತ್ತೆ. ಸೊ ಆವಾಗ ಏನೇ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸು ನಾವು ತಕ್ಷಣ ಹಾಕಿದ್ರೆ ಅದು ಕಳೆದೋಗ್ಬಿಡುತ್ತೆ, ಲೀಚಾಗಿ ಹೊರಟೋಗುತ್ತೆ. ಸೊ ಅದಕ್ಕೆ ರಕ್ಷಣೆ ಕೊಡಲಿಕ್ಕೆ ನಮಗೆ ಇನ್ನೂ ಹಲವಾರು ಉಪಾಯಗಳಿದೆ. ಇನ್ನು ಇಲ್ಲಿ ಬಯಲುಸೀಮೆನಲ್ಲಿ ಕೆಲವು ಜಾಗದಲ್ಲಿ ಕೆಲವು ಪ್ರಾಯೋಗಿಕವಾಗಿ ಶುರು ಮಾಡಿದ್ದಾರೆ. ಇಲ್ಲಿ ನಮ್ಮ ಶಿರಾ, ಚಿತ್ರದುರ್ಗ ಆ ಭಾಗದಲ್ಲಿ ಕೆಲವು ರೈತರಿದ್ದಾರೆ, ತಾವು ಇದನ್ನು ಗಮನಿಸಬೇಕು. ಇಲ್ಲಿ ನೋಡಿ, ಇಲ್ಲಿ ವೀಡ್ ಮ್ಯಾಟ್ ಮಧ್ಯೆ ಹಾಕಿದೆ, ಜೋಡಿ ಸಾಲು ಅಡಿಕೆ, ಅದಕ್ಕೆ ಮೆಣಸು ಹಾಕಿದೆ, ಮಧ್ಯದಲ್ಲಿ 12 ಅಡಿ ಜಾಗ ಇದೆ, 2 ಸಾಲು ನಾವು ಕಾಫಿ ಗಿಡ ನಾವು ಹಾಕಿದ್ದೀವಿ. ಅದಕ್ಕೆ ಪ್ರಾರಂಭದಲ್ಲಿ ಅದಕ್ಕೆ ನೆರಳು ಕೊಡ್ತಾ ಇದ್ದಿದ್ದು ಔಡ್ಲ ಕ್ಯಾಸ್ಟರು. ಅಷ್ಟು ಬೇಗ ಮಲ್ಚು ಕೊಡೋದು, ಆರ್ಗ್ಯಾನಿಕ್ ಮ್ಯಾಟರ್ ಕೊಡೋ ಅಂಥದ್ದು, ನೆರಳು ಕೊಡೋ ಅಂಥದ್ದು ಬೇರೆ ಯಾವುದು ನಮಗೆ ಎಕ್ಸಾಂಪಲ್ ಸಿಕ್ಕಲಿಲ್ಲ. ನಾವು ನುಗ್ಗೆ ಮರಕ್ಕೆ ಕೈ ಹಾಕಿದ್ವಿ, ಅಷ್ಟು ಗ್ರೋತ್ ಬರಲಿಲ್ಲ. ಇದು ಕ್ಯಾಸ್ಟರಲ್ಲಿ ಚೆನ್ನಾಗಿ ಬಂತದ್ದು. ಮೋಸ್ಟ್ಲಿ ನಾವು ಪಳ್ಳಕಡ್ಕದಲ್ಲಿ ಕೂಡ ಮುಂದೆ ಕ್ಯಾಸ್ಟರ್ ಹಾಕಬೇಕಾಗುತ್ತೆ ಅನ್ನೋ ಗೊತ್ತಿಲ್ಲ. ಇವಾಗೇನೆ ಅದರದ್ದು ಆರ್ಕಿಟೆಕ್ಚರ್ ನೋಡಿದಾಗ ನಮಗೆ ಧೂಪದ್ದು ಅದರದ್ದು ಬೆಳಕು, ಅದರ ನೆರಳು ಸಾಕಾಗುತ್ತೋ ಇಲ್ಲವೋ ಅಂತ ಅನ್ನಿಸ್ತು ಮೆಣಸಿಗೆ. ಅವಕ್ಕೆ ತಾತ್ಕಾಲಿಕವಾಗಿ 1 ಅಥವಾ 2 ವರ್ಷ ನಾವು ಔಟ್ಲಕ್ ಕೊಡಬೇಕಾಗುತ್ತೆ ಅಲ್ಲಿ. ಇನ್ನು ಈಗ ಉತ್ತರ ಕನ್ನಡದಲ್ಲಿ ಒಂದು ಸಣ್ಣ ಒಂದು ಅಭಿಯಾನನೇ ನಡೀತಾ ಇದೆ ಕಾಫಿ ಇದಕ್ಕೆ. ಇಲ್ಲಿ ನೋಡಿ, ಬರಣದ ಮಧ್ಯೆ ಅಡಿಕೆ ಹಾಕಿದೆ, ಮಧ್ಯದಲ್ಲಿ ಕಾಫಿ ಹಾಕಿದೆ. ಒಂದು ಸಾಲಲ್ಲಿ ಮಾತ್ರ ಕಾಫಿ, ಇನ್ನೊಂದು ಸಾಲಲ್ಲಿ ನಾವು ಅದು ಎಲ್ಲ ತ್ಯಾಜ್ಯ ವಸ್ತುಗಳೆಲ್ಲ ನಾವು ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ನೀವು ನೋಡ್ಬೋದು ಮುಂದಿನ ಹಂತಗಳಲ್ಲಿ. ಇನ್ನು ಬೆಳಕು ಬಿದ್ದ ಕಡೆ ಇದು. ಮತ್ತು ಮುಖ್ಯವಾಗಿ ನೀವು ಅಡಿಕೆ ತೋಟಗಳಲ್ಲಿ ಕಾಳುಮೆಣಸು ಹಾಕ್ತಾಯಿದ್ರೆ ಬಸಿಗಾಲುವೆ ಬಹಳ ಮುಖ್ಯ. ಈಗ ನೀವು 8 ಅಡಿಗೆ ನೀವು ಅಡಿಕೆ ಹಾಕಿದರೆ 16 ಅಡಿಗೆ ನೀವು ಬಸಿಗಾಲುವೆ ಕೊಡಬೇಕು. 9 ಅಡಿಗೆ ಸ್ಪೇಸಿಂಗಲ್ಲಿ ಹಾಕಿದ್ರೆ 18 ಅಡಿಗೆ ನಾವು ಬಸಿಗಾಲುವೆ ಕೊಡಬೇಕು. ಒಟ್ಟಿನಲ್ಲಿ ಮೆಣಸಿನ ಒಂದು ಬದಿನಲ್ಲಾದರೂ ಅದಕ್ಕೆ ಬಸಿಗಾಲುವೆ ನಾವು ನೋಡಬೇಕು. ಇನ್ನು ಕೆಲವು ನಾನು ಹೇಳಿದ್ನಲ್ಲ, ಇಲ್ಲಿ ನಾವು ಸುರೇಶು, ನಮ್ಮ ಅಜಿತ್ ರೈ ಮತ್ತು ನಮ್ಮ ರಾಮಕೃಷ್ಣ, ಅನಂತ ರಾಮಕೃಷ್ಣ ಅವರೆಲ್ಲ ಹೆಸರು ಹೇಳಿದರೆ ಅವ್ರಿಗೆ ವ್ಯಕ್ತಿ ಪೂಜೆ ಮಾಡಿದಂಗೆ ಆಗುತ್ತೆ. ಅದೇ ಥರ ಹೀರೋಗಳು ನಮ್ಮಲ್ಲಿ ಭಾಳಷ್ಟು ಜನಗಳು ಅಲ್ಲಿ ಬಂದಿದ್ದಾರೆ. ನಮ್ಮಲ್ಲಿ ಈಗ ಧನ್ರಾಜ್ ಅವರ ನೇತೃತ್ವದಲ್ಲಿ ಒಂದು 7 ಬಿಗ್ ಟೀಮ್ ಅಂತೂ ನಾವು ಕಟ್ಟಿ ಪ್ರತಿ ವರ್ಷ ಒಂದು 140 ಅಷ್ಟು ಜನಗಳು ಅಲ್ಲಿ 164 ಜನ ಎನ್ರೋಲ್ ಮಾಡ್ತಾರೆ. ತಿಂಗಳು ಒಂದು ಕ್ಲಾಸು ಒಂದು ತೋಟದಲ್ಲಿ. ಅಲ್ಲಿ ಎಲ್ಲ ಬೆಳೆಗಳು, ಮುಖ್ಯವಾಗಿ ಕಾಫಿ, ಕಾಳುಮೆಣಸು, ಅಡಿಕೆ, ಕೆಲವು ಸತಿ ತೆಂಗು, ಕೆಲವು ಸತಿ ವಿದೇಶಿ ಹಣ್ಣುಗಳು, ಇದ್ರ ಬಗ್ಗೆ ಎಲ್ಲ ನಾವು ಅಲ್ಲಿ ಚರ್ಚೆ ಮಾಡ್ತೀವಿ.
ಅದರಲ್ಲಿ ಸುಮಾರು 43%, ನಾನು ಆ್ಯಾವ್ರೇಜ್ ತೊಗೊಂಡಾಗ 43% ಅಷ್ಟು ಎಲ್ಲ ಯುವಕರು. ಮೊದಲು ಯುವಕರು ಕರೋನಾ ಟೈಮ್ ಆದಮೇಲೆ ಅಲ್ಲಿ ಸಿಟಿಗಳಲ್ಲಿ ಇದ್ಬಿಟ್ಟು ಅವರು ಆ ಚಡ್ಡಿಗಳು ಬನೀನುಗಳು ಹಾಕ್ಕೊಂಡು ದೊಡ್ಡ ಪಾಶ್ ಕಾರಲ್ಲಿ ಮಜಾ ಮಾಡೋಕ್ಕೆ ಹೋಗ್ತಾ ಇದ್ರಲ್ಲ, ಅದೆಲ್ಲ ಸುಮಾರು ಕಡಿಮೆ ಆಗಿ 43% ಜನಗಳು ಮತ್ತೆ ತೋಟಕ್ಕೆ ಬಂದು ನಾವು ಯುವಕರು ಶನಿವಾರ ಭಾನುವಾರ ತೋಟದಲ್ಲಿ, ಮಿಕ್ಕಿದ್ದ 5 ದಿವಸ ಅವರ ಕೆಲಸದ ಜಾಗದಲ್ಲಿ. ಈ ಕ್ರಮ ಶುರುವಾಗಿದೆ. ಮತ್ತು ಈಗಿನ ಅವರ ಉತ್ಸಾಹ ನೋಡಿದ್ರೆ ಮತ್ತು ಇಲ್ಲಿ ನೀವು ಸೇರಿರೋದು ನೋಡಿದ್ರೆ ನಮಗೆ ಕೃಷಿಗಂತೂ ಖಂಡಿತ ಸೋಲಿಲ್ಲ. ಇಲ್ಲಿ ಇವರು ಇರೋದು 12 ಎಕರೆ 8 ಎಕರೆ ಅಷ್ಟು ಜಾಗದಲ್ಲಿ. ಅವರು ಈಗ ನಾವು 100 ಎಕರೆ ಇದ್ದರೂ ಕೂಡ ಒಂದು ಮೆಡಿಕಲ್ ಕಾಲೇಜಲ್ಲಿ ಒಂದು ಮಗಳನ್ನು ಓದಿಸ್ಬೇಕು ಅಂತಂದರೆ ನಾವು ಹಿಂದೆ ಮುಂದೆ ನೋಡಬೇಕಾಗುತ್ತೆ. ಇವರು 8 ಎಕರೆನಲ್ಲೇ ಒಬ್ಬಳು ಮೆಡಿಕಲಲ್ಲಿ ಓದ್ತಾ ಇದ್ದಾಳೆ, ಇನ್ನೊಬ್ಬಳಾಗಲೇ ಈ ವರ್ಷಕ್ಕೆ ತಯಾರಾಗ್ತಾಳೆ. ಅಂದರೆ ಅಲ್ಲಿ 10.5 ಲಕ್ಷ ಅಷ್ಟು ಪ್ರತಿ ವರ್ಷ ಕೊಡಬೇಕು ಫೀಸು. ಅಷ್ಟು ಕೂಡ ನಮ್ಮ ಕಾಳುಮೆಣಸಲ್ಲೇ ಬರುತ್ತೆ. ಇನ್ನು ಕಾಫಿ, ಅಡಿಕೆ, ತೆಂಗು ಮತ್ತು ಅವರ ದೈನಂದಿನ ಖರ್ಚಿಗೆ ಬರುತ್ತೆ. ಇದು ಅವರ ತೋಟ. ಇದು ನಮ್ಮ ಉತ್ತರ ಕನ್ನಡದಲ್ಲಿ ಇನ್ನೊಬ್ಬ ಅವನು ಕಂಪ್ಯೂಟರ್ ವಿಜ್ಞಾನಿನೇ. ಅವನು ಮದುವೆಯಾಗಿ ಹೆಣ್ಣು ಕೊಡ್ತಾ ಇರಲಿಲ್ಲ. ಈಗಲೂ ಕೂಡ ಅಷ್ಟೇ, ಇಲ್ಲೇ ಕೆಲಸ ಮಾಡ್ತಾನೆ ಅಂತಂದರೆ ಅವ್ರಿಗೆ ಹೆಣ್ಣು ಕೊಡೋದಿಲ್ಲ. ಆದರೆ ಇವರು ಒಂದು 3 ವರ್ಷ ಕಾದು ಕೊನೆಯಲ್ಲಿ ಯಾರು ಹಳ್ಳಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಆ ಹುಡುಗಿನೇ ಆಯ್ಕೆ ಮಾಡ್ಕೊಂಡು, ಅವ್ರಿಗೆ ಮೈಕ್ರೋಬಯಾಲಜಿ ಬ್ಯಾಕ್ಗ್ರೌಂಡು. ಈಗ ಅವನು ತೋಟ ಕಟ್ತಾ ಇದ್ದಾನೆ. ಇಲ್ಲಿ ಅದರದ ಒಂದು ಗಿಡಗಳು, ಇನ್ನು ಬಸ್ಸಿಗಾಲುವೆ ವ್ಯವಸ್ಥೆ, ಇನ್ನು ಇದಿಷ್ಟ ಆಯಿತು. ಇಲ್ಲಿ ನನಗೆ ಇದು ಪ್ರಸ್ತಾವನೆಯಲ್ಲಿ ಒಂದು ವಿಷಯ ಬಂತು. ನಾವು 1.5 ಲಕ್ಷದಷ್ಟು ಗಿಡಗಳು ನಾವು ತಯಾರು ಮಾಡಿದ್ದೀವಿ, ಅದನ್ನು ಇನ್ನು ಆಗಸ್ಟ್ ತಿಂಗಳ ಒಳಗಡೆ ಅದು ಹಂಚ್ತೀವಿ ಅಂತ ಒಂದು ಬಂತು. ನಮ್ಮ ಬೆಳೆಗಾರರಿಗೆ, ಕಾಳುಮೆಣಸಿನ ಬೆಳೆಗಾರರಿಗೆ ಇಂಡಿಯಾ, ನಾವು ಪೂರ ನಮ್ಮ ದೇಶ ಭಾರತ ದೇಶ ಅಂತ ತೊಗೊಂಡ್ರೆ 2 ಕೋಟಿಯಷ್ಟು ನಮಗೆ ರೂಟೆಡ್ ಕಟಿಂಗ್ಸ್ ಬೇಕಾಗುತ್ತೆ. ಕರ್ನಾಟಕಕ್ಕೆ ನಾವು ಹೆಚ್ಚು ಕಡಿಮೆ ನಾವು ಈಗ 40 ಲಕ್ಷ ನಮಗೆ ಟೋಟಲಿ ವೈರಸ್ ಫ್ರೀ, ಡಿಸೀಸ್ ಫ್ರೀ, ಇವೆಲ್ಲ ಇಂಪ್ರೂವ್ಡ್ ವೆರೈಟಿನ ಕೊಡೋ ಅಷ್ಟು ಮಟ್ಟಿಗೆ ನಾವು ಆಗಲೇ ಬಂದಿದ್ದೀವಿ. ಇಲ್ಲಿ ಕೂಡ ಅಷ್ಟೇ, ಯಾರಾದರೂ ಯುವಕರು ತಯಾರಿ ಇದ್ದರೆ ಒಂದು ನರ್ಸರಿ ಮಾಡ್ತೀವಿ ಅಂತ ಹೊರಟೋದ್ರೆ ಅವ್ರಿಗೆ ಬೇಕಾದ ಎಲ್ಲ ತಾಂತ್ರಿಕ ಮಾಹಿತಿ ಕೂಡ ನಾವು ಕೊಡಲಿಕ್ಕೆ ನಾವು ತಯಾರಿದ್ದೀವಿ. ನೀವು ಮಾಡಬೇಕಾದಿಷ್ಟೇ, ಧನ್ರಾಜ್ ಅವ್ರನ್ನ ಸಂಪರ್ಕ ಮಾಡಿ 1-2 ಮೀಟಿಂಗಿಗೆ ನಮಗೆ ಗೆಸ್ಟಾಗಿ ನೀವು ಬಂದರೂ ಸಾಕು, ಅಥವಾ ಕರೆಕ್ಟ್ ಸ್ಟೂಡೆಂಟಾಗಿ ನೀವು ಸೇರಿದ್ರು ಸಾಕು. ಅಲ್ಲಿ ಬೇಕಾದ್ದು ಮಾಹಿತಿ ಕೊಟ್ಟು ನೀವು ಮುಂದುವರಿಯೋದಕ್ಕೆ ಅವಕಾಶ ಮಾಡ್ತೀವಿ. ನಿಮಗೂ ವೃತ್ತಿ ಆಯಿತು, ಬೆಳೆಗಾರರಿಗೂ ಕೂಡ ಅದಕ್ಕೆ ಬೇಕಾದಷ್ಟು ಅದಕ್ಕೆ ಸಹಾಯ ಆಯಿತು. ಏನಂತಂದರೆ ಒಳ್ಳೆ ಗಿಡ ಇದ್ದು ಅದಕ್ಕೆ ಯಾವ ನಂಜುರೋಗ ಇಲ್ಲ ಅಂತ ಅಂದರೆ ಅದು ದೇಶದ ಆಸ್ತಿ, ನ್ಯಾಷನಲ್ ಪ್ರಾಪರ್ಟಿ. ಒಂದು ರನ್ನರು ನಾವು ಕಳ್ಕೊಂಡ್ರೆ ನಮಗೆ 3 ಗಿಡ ಇಲ್ದಂಗಾಯಿತು ತೋಟದಲ್ಲಿ. ಹಾಗೆ ಇಟ್ಕೊಂಡು ನಾವು ಪ್ರತಿಯೊಂದು ಕೂಡ ನಾವು ಅದು ಉಳಿಸಿ ಮತ್ತು ನಾವು ಅದನ್ನು ಬೇರೆಯವ್ರಿಗೆ ಹರಡೋ ರೀತಿ ನಾವು ವ್ಯವಸ್ಥೆ ಮಾಡಬೇಕು. ಏನೇ ಉತ್ತಮ ಗಿಡ ವೆರೈಟಿಗಳು ಕಂಡರೂ ಕೂಡ ಅದನ್ನು ನಾವು ಅಭಿವೃದ್ಧಿಪಡಿಸಿ ನಾವು ಬೇರೆ ಹಂತಕ್ಕೆ ನಾವು ಮುಟ್ಸೋ ಅಂಥ ಒಂದು ಕಾರ್ಯಕ್ರಮಗಳು ನಾವು ಮಾಡಬೇಕು. ಇದು ನರ್ಸರಿ ಕ್ರಮಗಳು. ಈ ರನ್ನರ್ಸ್ಗೆ ನಾವು ಬಳಸ್ತೀವಿ. ತುದಿ ಕುಡಿ ಕೂಡ ನಾವು ಬಳಸ್ಬೋದು. ಆ ತುದಿ ಕುಡಿ ಕೂಡ ನಾವು ಅಭಿವೃದ್ಧಿಪಡಿಸ್ಬೋದು. ತುದಿಯಿಂದ 3ನೇ ಗೆಣ್ಣಿಗೆ ಆ ಬಾಲ್ ಕಟ್ಟಿ ರೂಟಿಂಗ್ ಮೀಡಿಯಾ ಹಾಕಿದ್ರೆ ಬೇರು ಕೊಡುತ್ತೆ. ಅದನ್ನು ಕತ್ತರಿಸಿ ನೇರ ಕೂಡ ನಾವು ಪ್ಲ್ಯಾಂಟ್ ಮಾಡ್ಬೋದು. ಅದು ಒಂಟಿ ಗೆಣ್ಣಿಂದ ಕೂಡ ಮಾಡ್ಬೋದು. ಅದರ ಹಂತಗಳು ಮತ್ತು ನೋಡ್ಬೋದು. ಆ ಮಧ್ಯದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಅದು ಬಾಲ್ ಟೆಕ್ನಿಕ್. ಅದು ಆ 3ನೇ ಗೆಣ್ಣಿಗೆ ನಾವು ಹಾಕಿರೋದು. ಅದರಲ್ಲಂತೂ ಕೂಡ ಭಾಳ ವ್ಯವಸ್ಥಿತವಾಗಿ ನಾವು ಅದನ್ನು ಮಲ್ಟಿಪ್ಲೈ ಮಾಡ್ಬೋದು. ಮತ್ತು ಇಂಪ್ರೂವ್ಡ್ ವೆರೈಟಿ ಏನಿದೆಯೋ ಅದನ್ನು ನಾವು ಬೇಲಿನಲ್ಲಿ ಕೂಡ ಹಾಕಿ ಒಂದು ರಕ್ಷಣೆ ಕೊಟ್ಟಿದ್ರೆ ಮತ್ತು ಅದನ್ನು ಕೂಡ ನಾವು ಪ್ಲಾಂಟಿಂಗ್ ಮೆಟೀರಿಯಲ್ ಆಗಿ ನಾವು ಅದನ್ನು ಕನ್ವರ್ಟ್ ಮಾಡ್ಬೋದು. ಅಥವಾ ಒಳ್ಳೆ ಬಳ್ಳಿ ಇತ್ತು ಅಂತಂದರೆ ಅಲ್ಲೇ ಅದು ಬೆಳೀತಾ ಇರಬೇಕಾದ್ರೆ ಗೆಣ್ಣಿಗೆ ನಾವು ಕೊಟ್ಟರೆ ಏನು ನಾವು ಸರ್ಪಂಟೈನ್ ಟೆಕ್ನಿಕ್ ಅಂತ ಹೇಳ್ತೀವಲ್ಲ, ಅದೇ ರೀತಿ ಅಲ್ಲಿ ಕೂಡ ನಾವು ಮಲ್ಟಿಪ್ಲೈ ಮಾಡ್ಬೋದು.
ಇನ್ನು ನರ್ಸರಿ ಕ್ರಮದ ಹಂತ, ಇದು ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ನು ಮೆಥಡು, ಭಾಳಷ್ಟು ಪ್ರಚಲಿತವಾಗಿದೆ ಇದು. ಅದರಲ್ಲಿ ಒಂದೇ ಒಂದು ಗೆಣ್ಣಿಂದ ಎಷ್ಟು ಬೇರು ಬಂದಿದೆ ಅಂತ ನೀವು ಗಮನಿಸ್ಬೋದು. ಮತ್ತು ನಂತರ ಅಲ್ಲಿಂದ 2 ನೋಡಲ್ ಕಟಿಂಗ್ಸ್ ಹಾಕಿ ಅದಕ್ಕೆ ರಕ್ಷಣೆ ಕೊಟ್ಟಾಗ ಒಳ್ಳೆಯ ಗಿಡ ಇದೆ. ಟೋಟ್ಲಿ ಇದು ನಂಜು ರೋಗ ಮುಕ್ತ ಗಿಡ ಇದೆ. ಇನ್ನು ಯಾವುದು ವೆರೈಟಿ ಸಿಕ್ಕುತ್ತೋ ಅದನ್ನೇ ನಾವು ಈ ಬೇರೆ ತರಕಾರಿ ಬೆಳೆಗಳು ಹೇಗೆ ರನ್ನರ್ಸನ್ನು ಮಲ್ಟಿಪ್ಲೈ ಮಾಡ್ತೀವೋ ಹಾಗೆ ಅದನ್ನು ನಾವು ಮಾಡ್ಬೋದು. ಮತ್ತು ಈಗಲೂ ಇದು ಸರ್ಪಟೈನ್ ಟೆಕ್ನಿಕ್ ಅಂತ, ಯಾವ ವೆರೈಟಿ ಬೇಕಾದರೂ ನಾವಿಟ್ಟು ಅದು ಬೆಳೀತಾ ಇರಬೇಕಾದ್ರೆ ಪ್ರತಿಯೊಂದು ಗೆಣ್ಣಿಗೆ ಒಂದು ಕ್ಲಿಪ್ ಹಾಕಿ ಅದ್ರ ಮೇಲೆ ಒಂದಷ್ಟು ರೂಟಿಂಗ್ ಮಣ್ಣು ಹಾಕಿದ್ರೆ ಅದು ಗಿಡಗಳು ತಯಾರಾಗುತ್ತೆ. ಈಗ ಅತಿ ಹೆಚ್ಚು ಮಲ್ಟಿಪ್ಲೈ ಆಗ್ತಾ ಇರೋದು ಸರ್ಪಂಟೈನ್ ವಿಧಾನದಿಂದ. ಯಾಕಂದರೆ ನಮಗೆ ಒಂದು ರೂಟೆಡ್ ಕಟಿಂಗ್ ಸಿಕ್ಕಿದ್ರೆ 40ಕ್ಕೂ ಹೆಚ್ಚು ಗಿಡಗಳು ಕೇವಲ 1 ವರ್ಷದಲ್ಲಿ ತಯಾರು ಮಾಡಲಿಕ್ಕೆ ಇದೊಂದೇ ವಿಧಾನ ನಮಗೆ ಆಲ್ಟರ್ನೇಟಿವು. ಇಲ್ಲಿ ಕೂಡ ಇಲ್ಲಿ ನಮ್ಮ ಯುವ ರೈತರು ಇಲ್ಲಿ ಇದ್ದಾರೆ, ಹೇಮಂತ್, ಸುಜಯ್. ನಾವೇ ಏನು ಬೇಕೋ ಅದನ್ನು ನಾವು ಟಾರ್ಗೆಟ್ ಇಟ್ಟು ನಾವು ಅಚೀವ್ ಮಾಡ್ಬೋದು. ಅಷ್ಟು ಕೆಪಾಸಿಟಿ ನಮ್ಮ ರೈತರು ಕೈನಲ್ಲಿದೆ. ಇನ್ನು ಗ್ರಾಫ್ಟೆಡ್ ಪೇಪರು ನೆನ್ನೆ ನೋಡಿದ್ವಿ ನಾವು. ಇದು ಗ್ರಾಫ್ಟೆಡ್ ಪೇಪರ್ದು ಒಂದು ಟೆಕ್ನಿಕ್ಕು. ಇಲ್ಲಿ ಮೇಡಮ್ಮು ಅದು ಅವ್ರಿಗೆ ತೋರಿಸಿದ್ರು. ಸೊ ಇಲ್ಲಿ ಮುಖ್ಯವಾಗಿ ನಾವು ಯಾಕೆ ನರ್ಸರಿಗೆ ನಾವು ಜಾಸ್ತಿ ಎಂಕರೇಜ್ಮೆಂಟ್ ಕೊಡ್ತಿರೋದು ಅಂತಂದರೆ, ಈ ಪ್ಲಾಂಟಿಂಗ್ ಮೆಟೀರಿಯಲ್ ಮೂಲಕನೇ ಕೆಲವು ನಂಜು ರೋಗಗಳು ಹರಡುತ್ತವೆ. ಒಂದು ಬಾಟ್ನಾ ವೈರಸ್ಸು, ಒಂದೊಂದು ಕುಕುಮ ವೈರಸ್ಸು. ಸೊ ಅದಕ್ಕೆ ಎಚ್ಚರಿಕೆ ತಗೊಂಡು ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಇದು ನೋಡಿದ್ರೆ ಬೇರೆ ಎಲ್ಲ ಪೂರ್ತಿ ಕೊಳ್ತೋಗಿರುತ್ತೆ. ಇದು ಹಾಕಿದ್ದು 1-1.5 ತಿಂಗಳಲ್ಲೇ ಪೂರ್ತಿ ಸತ್ತೋಗುತ್ತೆ. ಹಾಗಾಗಿ ನೀವು ಗಿಡ ತೊಗೊಳ್ಬೇಕಾದ್ರೆ ಕೊಂಡ್ಕೊಂಡು ಹಾಕ್ಲಿಕ್ಕೆ ಮೊದಲು ಆ 1-2 ಗಿಡಗಳ ತೆಗೆದು ನೀವು ಪರೀಕ್ಷೆ ಮಾಡಿ ನೀವು ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಇನ್ನು ಇದು ಹೇಗಂತಂದರೆ, ನಮಗೆ ನಿನ್ನೆ ತಮಾಷೆಗೆ ನಾವು ಅನಂತರಾಮಕೃಷ್ಣ ಅವ್ರ ಜಾಗಕ್ಕೆ ಹೋದಾಗ ನಾವು ಇಲ್ಲಿ ಜಾಸ್ತಿ ನಿಂತರೆ ನಮಗೂ ಒಂದೊಂದು ಮೆಣಸಿನ ಗಿಡ ಹಾಕ್ಕೊಡ್ತಾರೆ ಅಂತ ನಾವು ತಮಾಷೆಗೆ ನಾವು ಹೇಳ್ತಾ ಇದ್ವಿ. ಹಾಗೆ ಬಲ್ನಾಡ್ ಸಾಹೇಬರು ತೋಟಕ್ಕೆ ಹೋದಾಗಲೂ ಕೂಡ ನಮ್ಗೆ ಹಾಗೆ ಅವರು ಹೇಳ್ತಾಯಿದ್ರು, ನನಗೆ ಗಿಡ ಹಾಕ್ಲಿಕ್ಕೆ ಜಾಗ ಇಲ್ಲ ಅಂತ. ಅಲ್ಲಿಗೆ ನಾವು ನಿಂತರೆ ನಮ್ಮ ಕಾಲಿಗೂ ಒಂದು ಮೆಣಸು ಹಾಕ್ಬಿಡ್ತಾರೆ. ಸೊ ಅದು ಇಲ್ಲಿ ನಮ್ಮ ಪರಿಸರದಲ್ಲಿ ನಮ್ಮ ಮನೆ ಸುತ್ತಲೂ ಯಾವ ಮರ ಕೂಡ ಯಾವುದು ಕೂಡ ಖಾಲಿ ಇರಬಾರ್ದು. ಎಲ್ಲಕ್ಕೂ ನಾವು ಬೇರೆ ಕ್ರಾಪ್ ಕಿತ್ತು ನಾವು ಹಾಕೋದಿಲ್ಲ, ಖಾಲಿ ಇದ್ರೆ ಮಾತ್ರ ಅಲ್ಲಿ ಬಿಟ್ಟರೆ ಅದು ನಮ್ಗೆ ವೇಸ್ಟು. ಸೊ ಅದನ್ನು ಆ ಕೆಲಸನ ಮೊದಲು ಮಾಡಬೇಕು. ಇನ್ನು ಪ್ರಾರಂಭಿಕ ಹಂತದಲ್ಲಿ ಒಂದು ಗಿಡ ಒಂದು ಬೆಳೀತಾ ಇರಬೇಕಾದ್ರೆ 3 ಅಡಿ ಎತ್ತರಕ್ಕೆ ಅದಕ್ಕೆ ಚಿವುಟಿ ಕಟ್ಟಬೇಕು, ಮತ್ತು 5 ಅಡಿಗೆ ಬಂದಾಗ ಇನ್ನೊಂದು ಸತಿ ಚಿವುಟಿ ಅದಕ್ಕೆ ಕಟ್ಟಬೇಕು. ಆವಾಗ ಪ್ರಾರಂಭಿಕ ಹಂತದಲ್ಲಿ ಅದು ಸೈಜು ದೊಡ್ಡದು ಬರುತ್ತೆ. ಮತ್ತು ಅದನ್ನು ವರ್ಷಕ್ಕೆ 3 ಬಾರಿ ಅದನ್ನು ನಾವು ಕಟ್ಟಬೇಕು ಅಡಿಕೆ ಮರಕ್ಕೆ. ಇನ್ನು ಕಳೆನಾಶಕ ಬಳಸಬಾರ್ದು. ಮತ್ತು ಬೋರ್ಡು ತಯಾರಿನಲ್ಲಿ ಕೂಡ ನಿಮ್ಗೆ ಆಗಲೇ ಗೊತ್ತಿದೆ ಅಡಿಕೆ ಬೆಳೆಗಾರಗಳಿಗೆ. ಮತ್ತು ನಂತರ ಏನಾದರೂ ಕೊಳೆ ರೋಗ ನಾವು ಶುರುವಾದರೆ, ಈಗಂತೂ ಸುಮಾರು ಆಪ್ಷನ್ಸ್ ಇದೆ. ಅದರಲ್ಲಿ ಪೊಟ್ಯಾಸಿಯಮ್ ಫಾಸ್ಫನೇಟ್ ಆದರೂ ನಾವು ಸ್ಪ್ರೇ ಆ್ಯಂಡ್ ಡ್ರಿಂಚ್ ಮಾಡ್ಬೋದು. ತಪ್ಪದೆ ಮೆಟಲೆಕ್ಸಿಲ್ಲು COC ಮೆಟಲೆಕ್ಸಿಲ್ ಮ್ಯಾಂಕೋಸೆಬ್ ಅದು ಪ್ರಮಾಣದಲ್ಲಿ ಇರ್ಬೋದು. ಈಗ ನಾವು ತಮಾಷೆಗೆ ಹೇಳ್ತಾ ಇರ್ಬೇಕಾದ್ರೆ ಟಾಟಾ ಮಾಸ್ಟ್ರೂ ಏನು ಬೇಕಿಲ್ಲ ಸರ್ ನಮ್ಮ ತೋಟಕ್ಕೆ, ಅದೇನು ಕೆಲಸ ಮಾಡಲಿಲ್ಲ ಅಂತ ನಮ್ಮ ಸುರೇಶ್ ಅಣ್ಣವ್ರು ಹೇಳಿದ್ರು. ಅದು ಕೆಲಸ ಯಾಕೆ ಮಾಡಲಿಲ್ಲ ಅಂದರೆ ಕಾಯಿಲೆ ಬರಲಿಲ್ಲ ಅಲ್ಲಿ ಮೊದಲು ಅಷ್ಟೇ. ಅಂದರೆ ನಾನು ಹೇಳ್ತಾ ಇದ್ದ, ಅದು ಅಗತ್ಯಕ್ಕೆ ತಕ್ಕಂತೆ ಏನಾದರೂ ಆ ಜಾಗದಲ್ಲಿ ಕೊಳೆ ರೋಗದ ಪ್ರಾರಂಭಿಕ ಹಂತ ತಲುಪಿದರೆ ಆವಾಗ ನಾವು ಅದನ್ನು ಸಿಂಪಡಣೆ ಮಾಡಬೇಕು. ತಕ್ಷಣ ನಿಲ್ಲುತ್ತೆ. ನಂತರ 2 ಅಥವಾ 3 ಬಾರಿ ಬೋರ್ಡೋ ದ್ರಾವಣ ನಾವು ಸ್ಪ್ರೇ ಮಾಡಬೇಕು. ಇನ್ನು ಕ್ಯಾಂಪ್ಕೋ ಅಧ್ಯಕ್ಷರು ಅಂತ ಹೇಳ್ತಾಯಿದ್ರು, ಸ್ವಲ್ಪ ಸಂಸ್ಕರಣೆ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕು. ಯಾಕಂದರೆ ಒಳ್ಳೆ ಕ್ವಾಲಿಟಿ, ಯಾಕಂದರೆ ಬೇರೆ ಎಲ್ಲ ಬೆಳೆಗೂ ಕೂಡ ನಾವು ಕ್ವಾಲಿಟಿ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಕಾಳುಮೆಣಸಿದ್ದ ನೇರ ಒಣಗಿಸಿ ತರ್ತಾ ಇರೋದು, ಮಿಕ್ಸಡ್ ಕಲರ್ ಎಲ್ಲ ಇರುತ್ತೆ. ಇಲ್ಲಿ ಏನಂದರೆ ಒಂದು 15-20% ಹಣ್ಣಾಗಿದ್ದ ಗಿಡಗಳಿಗೆ ನಾವು ಹಾರ್ವೆಸ್ಟ್ ಮಾಡಬೇಕು.
ಸರಿ, ಒಂದು ಎರಡು ಶಫಲ್ ಆಗಬೇಕಾದ್ರೆ ಸ್ಲೈಡ್ಸ್ ಇದಾಗಿತ್ತು. ಈಗಂತೂ ಈಗ ನಮಗೆ ಒಂದು 6 ಒಳ್ಳೆಯ ವೆರೈಟಿಗಳು ಸಿಕ್ಕಿದೆ. ಅದರಲ್ಲಿ ವಿಜಯ್ ಅಂತ ಅಂದ್ಬಿಟ್ಟು, ಅದರಲ್ಲಿ ಒಂದು ಕವಲಲ್ಲಿ ಕೇವಲ 1.5 ವರ್ಷದಲ್ಲಿ 47 ಸರಗಳು ಬಂದಿದೆ. ಅದರಲ್ಲಿ ವಿಜಯಲ್ಲಿ ಅದೊಂದು ಉತ್ತಮ ತಳಿ. ಮತ್ತು P9 ಅಂತೂ ಇದು ಆಂಧ್ರ ಪ್ರದೇಶದ ಚಿತ್ತಪಲ್ಲಿಯಿಂದ ಹಿಡಿದು ತಮಿಳ್ನಾಡಿನ ಕೆಲವು ಜಾಗ, ಕರ್ನಾಟಕದ ಭಾಗ, ಕೇರಳ ಎಲ್ಲ ಸೇರಿದಾಗೇ ಎಲ್ಲ ಕಡೆ ಕೂಡ ಕನ್ಸಿಸ್ಟೆಂಟಾಗಿ ಈಲ್ಡ್ ಕೊಟ್ಟ ವೆರೈಟಿ P9. ಮೋಸ್ಟ್ಲಿ ಮುಂದೆ ನಮಗೆ ಏನಾದರೂ ಒಂದು ದೊಡ್ಡ ಪ್ರಮಾಣದಲ್ಲಿ ರೆವಲ್ಯೂಷನೈಸ್ ಆಗಬೇಕು ಪೆಪ್ಪರ್ ಪ್ರೊಡಕ್ಷನ್ ಅಂದರೆ ಪನ್ನೂರು 9 ಕಾಂಟ್ರಿಬ್ಯೂಟ್ ಮಾಡುತ್ತೆ. ಪನ್ನೂರು 8 ಅಂತೂ ಕರಿಮುಂಡಕ್ಕಿಂತ ಅಥವಾ ಕುಂಬಕಲ್ಗಿಂತ ಪನ್ನೂರು 8 ಒಳ್ಳೆಯದು. ಪನ್ನೂರು 10 ಅಂತೂ ಅತಿ ಉದ್ದವಾದ ಸರ. ಸ್ವಲ್ಪ ಅನುಮಾನ ಇತ್ತು, ಈ ವರ್ಷ ಅದು ಒಳ್ಳೆ ಫಸಲು ಕೊಡುತ್ತೆ ಅಂತ ಅದು ನಮಗೆ ಕನ್ಫರ್ಮ್ ಆಯಿತು. ಇದು ISR ಚಂದ್ರ ಅಂದ್ಬಿಟ್ಟು ಇದನ್ನು ಮೋಸ್ಟ್ಲಿ ನಾವು ಆಗಸ್ಟ್ ಅಷ್ಟೊತ್ತಿಗೆ, ಆಗಸ್ಟ್ ಕೊನೆ ಭಾಗಕ್ಕೆ ಅಥವಾ ಸೆಪ್ಟೆಂಬರ್ಗೆ ಇಲ್ಲಿ ಬರುತ್ತೆ. ಅದು ಈ ಭಾಗಕ್ಕೆ ಬರುತ್ತೆ. ಅದು ನಂತರ ಮಲ್ಟಿಪ್ಲೈ ಆಗಿ ಬೇರೆ ಕಡೆ ಹೋಗುತ್ತೆ. ಇನ್ನು ಅದನ್ನು ಮಲ್ಟಿಪ್ಲೈ ಮಾಡಬೇಕಾದ್ರೆ ನಾವೇ ಕೆಲವು ಕ್ರಮಗಳು ನಾವು ಅಳವಡಿಸ್ಕೊಳ್ತಾ ಇದ್ವಿ. ಮೊದಲು ಪ್ಲ್ಯಾಂಟ್ ಮಾಡಿ ಅದಕ್ಕೆ ಮತ್ತು ಇದು ನೆನ್ನೆ ಅಷ್ಟೇ ತುರುಕಿದ್ದು. ಅಂದರೆ ಇಲ್ಲಿ ಕೆಲವು ಕಡೆ ರೋಗ, ಕೊಳೆ ರೋಗ ಶುರುವಾಗಿತ್ತು. ಅದು ಫೈಟ್ ಆಫ್ ಥರ ಅಂತಂದರೆ ಅದು ಲ್ಯಾಟಿನ್ ನೇಮು, ಪ್ಲ್ಯಾಂಟ್ ಡೆಸ್ಟ್ರಾಯರ್ ಅಂತ. ಮೊದಲು ಕಂಡಾಗ ಒಂದು ಆಕಾರ ಸರಿಯಿಲ್ಲದಲ್ಲೇ ಇರೋಂಥ ಒಂದು ಮಚ್ಚೆ, ಆ ಮಚ್ಚೆನಲ್ಲಿ ಈ ಥರ ನಿಂಬೆಹಣ್ಣು ಆಕಾರದ್ದು ಅದರದ್ದು ಜ್ಯೂಸ್ ಪರಾಂಜಿ ಅಂತ ಒಂದು ಪ್ರೊಡ್ಯೂಸ್ ಆಗುತ್ತೆ. ಅಲ್ಲಿಂದ ಕೆಲವು ಜ್ಯೂಸ್ ಪೋರ್ಸ್ ಬಂದು ಅದು ತ್ವರಿತವಾಗಿ ಗಾಳಿ ಮೂಲಕ ಹರಡುತ್ತೆ, ಅಥವಾ ಮಳೆ ರೈನ್ ಸ್ಪ್ಲಾಶಿಂದ ಅದನ್ನು ಹರಡುತ್ತೆ. ಅದು ಅದರ ಮೇಲೆ ಮುಚ್ಚೋದು. ಅದು ಒಣಗಿಸಿದ್ರೆ ಕಡು ಕಪ್ಪು ಬಣ್ಣದ ಕಾಳುಮೆಣಸು ಬರುತ್ತೆ. ಮತ್ತು ಹಣ್ಣಾಗಿದ್ದರೂ ಕೂಡ ಅದು ಚಾಕ್ಲೇಟ್ ಕಲರ್ ಮಟ್ಟಿಗೆ ನಾವು ತರ್ಬೋದು. ಅಲ್ಲಿಗೆ ನಾವು ನೆರಳಲ್ಲಿ ಸ್ವಲ್ಪ ಸ್ಲೋ ಡ್ರೈಯಿಂಗ್ ಮಾಡಬೇಕು. ಇಲ್ಲಿ ಅದೇ 3 ದಿವಸಕ್ಕೆ ರೆಡಿ ಆಗುತ್ತೆ. ಚಾಕ್ಲೇಟ್ ಕಲರ್ದು ಪೇಪರ್ ಮಾಡಲಿಕ್ಕೆ ನಮಗೆ 5 ದಿವಸ ತೊಗೊಳುತ್ತೆ. ಇದು CFTRN ಅವ್ರ ಮೇಲೆ ಅವರು ಡೆವಲಪ್ ಮಾಡಿದ್ದು ಟೆಕ್ನಿಕ್ಕು. ಇಲ್ಲಿ ನಾವು ಕುದೀತಾ ಇರೋ ನೀರಲ್ಲಿ ಬಿಡಿಸಿದ ಕಾಳುಮೆಣಸನ್ನ 1 ನಿಮಿಷ ನಾವು ಅದನ್ನು ಮುಳುಗಿಸಿ ಅದನ್ನು ಮಾಮೂಲಿ ಎತ್ತರೆ ಕಡು ಕಪ್ಪು ಬಣ್ಣದ್ದು ಕಾಳುಮೆಣಸಂತೂ ಖಂಡಿತ ಬರುತ್ತೆ. ಇದರಲ್ಲಿ ಯಾವ ರೀತಿ ಮೈಕ್ರೋಬ್ಸ್ ಇರೋದಿಲ್ಲ, ಕಂಟಾಮಿನೇಷನ್ ಕೂಡ ಇರೋದಿಲ್ಲ, ಧೂಳು ಇರೋದಿಲ್ಲ. ಇನ್ನು ಸೋಲರೈಸೇಷನ್ದು ಮುಖ್ಯ ಒಂದು ಹಂತ ಇದು. ಸ್ವಲ್ಪ ಇಳಿಜಾರಾಗಿರೋ ಜಾಗದಲ್ಲಿ 1 ಇಂಚು ಎತ್ತರಕ್ಕೆ ಕಾಳುಮೆಣಸು ಹರಡಿ ಟ್ರಾನ್ಸ್ಪರೆಂಟ್ ಪಾಲಿಥೀನ್ ಶೀಟ್ನ ಬಿಸಿಲು ಬೀಳೋಂಥ ಜಾಗದಲ್ಲಿ ನಾವು ಇಟ್ಟರೆ 1 ದಿವಸದ ನಂತರ ಅದು ರೆಡಿಯಾಗುತ್ತೆ. ಮತ್ತು ನಂತರ ಅದನ್ನು ಎಲ್ಲ ಧೂಳೆಲ್ಲ ತೆಗೆದು ನಾವು ಶೇಖರಣೆ ಮಾಡಬೇಕು. ಇನ್ನು ಬುಷ್ ಪೇಪರ್ ಮಾಡಲಿಕ್ಕೂ ಕೂಡ ನಮ್ಮ ಮನೆ ಸುತ್ತಲೂ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಇದ್ರದ್ದು ವಯಸ್ಸು ಬುಷ್ ಪೇಪರ್ 23 ವರ್ಷ ಆಗಿದೆ. ಚೋಲಮುಂಡಿ ಅಂತ ಒಂದು ವೆರೈಟಿ, ಅದರದ್ದು ಬುಷ್ ಪೇಪರ್ ಇದು. ಇನ್ನು ಮುಖ್ಯ ನಾವು ಆರ್ಗ್ಯಾನಿಕ್ ಕೃಷಿಕರು ಏನು ಗೊಬ್ಬರ ಹಾಕೋದಿಲ್ಲ, ನಾವು ಹಾಗೆ ಕೆಲವು ಬರುತ್ತೆ. ಇಲ್ಲೇನಿಲ್ಲ, ಪ್ರಾಕೃತಿಕವಾಗಿ ಸಿಗೋಂಥ ಏನು ಎಲೆ ಗೊಬ್ಬರ ಅದೆಲ್ಲ ಇದೆಯಲ್ಲ ಅದನ್ನು ನಾವು ಹರಡಿ ಗೊಬ್ಬರದ ಪ್ರಮಾಣನ ಸುಮಾರು 50% ನಾವು ಅದನ್ನು ಇಳಿಸೋಕ್ಕೆ ಅವಕಾಶ ಇದೆ. ಇದು ಜೀರ್ಕಮುಂಡ ಅಂದ್ಬಿಟ್ಟು ಒಂದು ವೆರೈಟಿ, ಅದು ಬೆಳೆದಿರೋ ಒಂದು ತೋಟ. ಇದು ಕಾಫಿ ತೋಟದಲ್ಲಿ ಕಾಳುಮೆಣಸರು ಬಂದಿರೋದು. ಇನ್ನು ನೀರು ಬುಡಕೆ ಕೊಡೋದನ್ನ ನಾವು ಒಂದು ಪ್ರಾಕ್ಟೀಸ್ ಮಾಡಬೇಕು. ಅಡಿಕೆ ತೋಟಗಳೇನಾಗುತ್ತೆ, ಅಡಿಕೆಗೆ ಸದಾ ಒಂದು ಡ್ರಿಪ್ಪು ಅಥವಾ ಬೀಜಟ್ಟಿಂದ ನೀರು ಕೊಡೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಇಂಪೋಸ್ ಮಾಡಲಿಕ್ಕಾಗಲ್ಲ. ಆದರೆ ನಮ್ಮ ಕೆಲವರು ಅಗ್ರಿಕಲ್ಚರ್ ಇದು ಇರಿಗೇಷನ್ ಟೆಕ್ನಾಲಜಿ ಸ್ವಲ್ಪ ಇದು ಮಾಡಿದ್ರೆ ಸ್ವಲ್ಪ ಇದು ಅಡಿಕೆಗೆ ಸ್ವಲ್ಪ ದೂರ ಎಳೆದು ಮೆಣಸಿನ ಬುಡಕ್ಕೆ ನಾವು ಸ್ವಲ್ಪ ಸ್ಟ್ರೆಸ್ ಕೊಡೋ ರೀತಿ ಒಂದು ವ್ಯವಸ್ಥೆ ಮಾಡಿದ್ರೆ 1 ತಿಂಗಳು ನಂತರ ನೀರು ಕೊಟ್ಟಾಗ ಒಮ್ಮೆಗೆ ಸರ ಬಂದು ಕಾಳು ಬಂದು ನಮಗೆ ಚೆನ್ನಾಗಿ ಕಾಳು ಸೆಟ್ ಆಗುತ್ತೆ. ಇನ್ನು ಈ ಅಡಿಕೆಯಲ್ಲಿ ಕಾಳುಮೆಣಸನ್ನ
ನಾವು ಹೇಗೆ ಬೆಳಿಬೇಕಾದ್ರೆ ಏನು ಪ್ಯಾಕೇಜು ನಾವು ಅಡಾಪ್ಟ್ ಮಾಡೋದು, ಇದನ್ನು ತಾವು ಸೂಕ್ಷ್ಮವಾಗಿ ನೀವು ಗಮನಿಸಿ. ಮತ್ತು ಇದರಲ್ಲಿ ಎಲ್ಲನೂ ಉಂಟು, ಇಂಟಿಗ್ರೇಟೆಡ್ ಏನೇನು ಪ್ಯಾಕೇಜು ಯಾವ ಹಂತದಲ್ಲಿ ನಾವು ಮಾಡಬೇಕು ಅಂತ ಕಂಪ್ಲೀಟ್ ಇದೆ. ಮತ್ತು ಬೇರೆ ಬೆಳೆಗಳ ಥರ ಕೂಡ ಇಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಇಲ್ಲಿ ಬೇಕಾಗುತ್ತೆ. ಆರ್ಗ್ಯಾನಿಕ್ ಕಲ್ಟಿವೇಷನ್ಗೆ ಮತ್ತು ಎರಡು ಇಂಟಿಗ್ರೇಟೆಡ್ ಮೆಥಡಲ್ಲಿ ಏನೆಲ್ಲ ಗೊಬ್ಬರ ಪ್ರಮಾಣಗಳು ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸಿದೆ. ಮತ್ತು ನಾವು ಕೆಮಿಕಲ್ ಫರ್ಟಿಲೈಸರ್ ಹಾಕೋದಿಲ್ಲ ಅಂದರೂ ಕೂಡ ನಮಗೆ ಪರ್ಯಾಯ ವಿಧಾನಗಳಿದೆ. ಮತ್ತು ಇದು ಸಿಂಪಡಣೆ ಮೂಲಕ ನಾವು ಗೊಬ್ಬರ ಕೊಡೋದಾದರೆ ನಾವು ಏನೇನು ಕಾಂಪೋನೆಂಟ್ಸ್ ನಾವು ಇಲ್ಲಿ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ವ್ಯವಸ್ಥಿತವಾಗಿದೆ. ಈಗ ಕಾಲಕ್ಕೆ ಸ್ವಲ್ಪ ಬದಲಾವಣೆ ಕೂಡ ಆಗುತ್ತೆ. ನಾನು ಆಗಲೇ ಹೇಳಿದೆ, ನಾವೀಗ ಈಗ ಧನ್ರಾಜ್ ಅವರು 5 ರೌಂಡು ಕೊಟ್ಟಿದ್ದಾರೆ ಪೇಪರ್ಗೆ. 3 ರೌಂಡ್ ಅಂತೂ ನಾವು ಈಗ ಮಾಮೂಲಿ ಫೋಲಿಯರ್ ನಾವು ಕೊಡ್ತೀವಿ. ಅದು ಏನು ಕ್ರಾಪ್ ಲೋಡ್ ನೋಡಿಕೊಂಡು ನಾವು ಅದನ್ನು ಡಿಸೈಡ್ ಮಾಡ್ತೀವಿ. ಇನ್ನು ಫೋಲಿಯರ್ ಕೊಡಬೇಕಾದ್ರೆ ಪ್ರತ್ಯೇಕವಾಗಿ ನಾವು ಕರಗಿಸಿ ಒಳಗೆ ಸೇರಿಸೋದು. ಆಮೇಲೆ ಗೊಬ್ಬರ ಕೊಡಬೇಕಾದ್ರೆ ನಾವು 3 ರೌಂಡಲ್ಲಿ ಯಾವ್ಯಾವ ರೂಪದಲ್ಲಿ ಗೊಬ್ಬರ ಕೊಡಬೇಕು ಬಗ್ಗೆ ಕೂಡ ಇಲ್ಲಿ ನಾವಿಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ. ಮತ್ತು ಎಲ್ಲ ರೀತಿ ಸಾವಯವ ಮೂಲದ ಗೊಬ್ಬರ, ಕೆಮಿಕಲ್ ಫರ್ಟಿಲೈಸರು, ಫೋಲಿಯರ್ ಕೊಟ್ಟ ಕಡೆ ನಮಗೆ ಪೂರ್ಣ ಪ್ರಮಾಣದ ಪೆಪ್ಪರು ನಮಗೆ ಸಿಗುತ್ತೆ. ಇದು ಪನ್ಯೂರ್ 1 ವೆರೈಟಿ ಇದೆ. ಇಲ್ಲಿ ಇನ್ನೊಮ್ಮೆ ತಾವು ಗಮನಿಸಿ, ಇದು ಸ್ಟಾರ್ಟಿಂಗ್ ಪಾಯಿಂಟು ಇದು ಬಿಲ್ಟ್ದು. ಇನ್ನು ಏನಾದರೂ ಒಳ್ಳೆಯ ಅಂಶಗಳು ನಿಮ್ಮ ಕೃಷಿನಲ್ಲಿ ಕಂಡು ಬಂದರೆ ಈಗ ವಾಟ್ಸಪ್ ಗ್ರೂಪಲ್ಲಿ ನೀವು ಶೇರ್ ಮಾಡ್ಕೊಳ್ತೀರಾ. ಆದರೆ ನಿಮ್ಮ ಜಾಗದಲ್ಲೇ ಒಂದು ಪ್ರಾತ್ಯಕ್ಷಿತೆ ಇಟ್ಕೊಂಡ್ರೆ, ನಿಮ್ಮ ಆಸಕ್ತರನ್ನ ಅಲ್ಲಿಗೆ ತಾವು ಕರೆದ್ರೆ ಅದನ್ನು ಎಲ್ಲ ಮುಕ್ತ ಚರ್ಚೆ ಮಾಡಿ ಅದು ಬೇರೆಯವರಿಗೆ ತಲುಪಿಸ್ಲಿಕ್ಕೆ ಅದು ಅವಕಾಶ ಆಗುತ್ತೆ. ಇದಿಷ್ಟು ತಮ್ಮ ಮುಂದೆ ತಂದು, ಯಾಕಂದರೆ ಇದು ದೊಡ್ಡದು, ಸುಮಾರು 1.5 ಗಂಟೆ ಬೇಕಾಗದಷ್ಟು ಇತ್ತು. ನಾನು ಕೊನೆ ಕೆಲವು ಸೂಕ್ಷ್ಮ ವಿಷಯಗಳು ತಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲಿಲ್ಲ, ಸಮಯದ್ದು ಅಭಾವ ಇದೆ. ಆದರೂ ಕೂಡ ಏನಾದರೂ ನಿರ್ದಿಷ್ಟ ಕೆಲವು ಪ್ರಶ್ನೆಗಳಿದ್ದರೆ ಮುಕ್ತವಾದ ಪ್ರಶ್ನೆಗಳ ಮೂಲಕ ನೀವು ಅದನ್ನು ಕೇಳ್ಬೋದು. ಮತ್ತು ಭಾಳ ಸಮಾಧಾನದಿಂದ ಹೆಚ್ಚು ಜನ ಭಾಳ ಆಸಕ್ತಿಯಿಂದ ನೀವು ಸೇರಿ ಕೇಳಿದ್ದೀರಾ. ಮತ್ತು ನನ್ನ ಯಾವ ಗೊಂದಲ ಇಲ್ಲದಲೇ ನನಗೆ ತಾವು ಕೇಳಿದ್ದೀರಾ. ನನಗೆಲ್ಲರಿಗೂ ಕೂಡ ವಂದನೆ ಹೊರಪಿಸಿ ನನ್ನ ಮಾತನ್ನು ನಾನು ನಿಲ್ಲಿಸ್ತೀನಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.